ಶ್ರೀಮತಿ ಲೀಡಿಯರವರು ಹೆಂಗಸರ ಹಾಗೂ ಮಕ್ಕಳ ಕಲ್ಯಾಣಕ್ಕೋಸ್ಕರ ಶ್ರಮಿಸುತ್ತಾ ಇದ್ದಾರೆ. ಮಂಗಳೂರಿನ ಸಾಂಚಿ ಟ್ರಸ್ಟ್ ಇದರ ಮುಖ್ಯ ಪ್ರಬಂಧಕಿಯಾಗಿ ಕೆಲಸ ಮಾಡಿದ್ದಾರೆ. ಮಂಗಳೂರಿನ ಮೈತ್ರಿ ಟ್ರಸ್ಟ್ ಇದರ ಪ್ರೋಗ್ರಾಮ್ ಆಫೀಸರ್ ಆಗಿ ಕೆಲಸ ಮಾಡಿದ್ದಾರೆ. ಅಲ್ಲದೆ ಮಂಗಳೂರಿನ ಡೆವಲಪ್ಮೆಂಟಲ್ ಎಜುಕೇಷನ್ ಸರ್ವಿಸ್ ಡೀಡ್ಸ್ ಇದರ ಸ್ವಯಂ ಸೇವಕರಾಗಿ ಕಳೆದ 8 ವರ್ಷಗಳಿಂದ ಸೇವೆ ನೀಡುತ್ತಾ ಬಂದಿದ್ದಾರೆ. ಕಳೆದ 4 ವರ್ಷಗಳಿಂದ ಬಜಾಲ್ನ ಸಂತ ಜೋಸೆಫ್ ಕಾನ್ವೆಂಟ್ ಶಾಲೆಯ PTA ಸಂಘದ ಅಧ್ಯಕ್ಷರಾಗಿ ಸೇವೆ ನೀಡುತ್ತಾ ಇದ್ದಾರೆ. ಪ್ರಸ್ತುತ ಇವರು ಲಿಂಕ್ ಇಂಟಿಗ್ರೇಟೆಡ್ ರಿಹ್ಯಾಬಿಲಿಟೇಷನ್ ಸೆಂಟರ್ನಲ್ಲಿ ಕೆಲಸ ಮಾಡ್ತಾಯಿದ್ದಾರೆ ಹಾಗೂ ಬಜಾಲ್ನಲ್ಲಿ ತಮ್ಮ ಕುಟುಂಬ, ತಮ್ಮ ಪತಿ ಹಾಗೂ 2 ಮಕ್ಕಳೊಂದಿಗೆ ಸುಖ ಸಂಸಾರ ಮಾಡುತ್ತಾ ಇರುವ ಶ್ರೀಮತಿ ಲೀಡಿಯಾ ಲೋಬರವರಿಗೆ ಗಾರ್ಡನಿಂಗ್ ಹಾಗೂ ಶುಚಿಯಾದ ಅಡುಗೆ ಮಾಡುವ ಒಳ್ಳೆಯ ಅಭ್ಯಾಸ ಉಳ್ಳವರಾಗಿದ್ದಾರೆ. ಕತೆ ಬರೆಯುವುದು, ಕತೆ ಓದುವುದು, ಅದು ಹೊಸ ಅನ್ವೇಷಣೆ ಮಾಡೋದು ಇವರ ಅಭ್ಯಾಸ ಆಗಿದೆ. ಇವತ್ತು ನಮಗೆ ಇವರು ಇಲ್ಲಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೆ ನಮ್ಮ ಕಥೋಲಿಕ ಸಭಾದ ಪರವಾಗಿ ನಾನು ಸ್ವಾಗತಿಸುತ್ತೇನೆ ಹಾಗೂ ತಮ್ಮ ಮುಂದಿನ ಜೀವನಕ್ಕಾಗಿ ಸರ್ವ ಯಶಸ್ವಿ ನಾನು ಹಾರೈಸುತ್ತೇನೆ. ಶ್ರೀಮತಿ ಲೀಡಿಯಾ ಲೋಬೋ, ನಿಮಗೆ ಇವತ್ತು ಮಾದಕ ವಸ್ತುಗಳಿಂದಾಗುವ ದುಷ್ಪರಿಣಾಮಗಳ ಬಗ್ಗೆ ನಾವು ಇಂದು ಕಾರ್ಯಕ್ರಮವನ್ನು ಕಥೋಲಿಕ ಸಭಾ ಹಮ್ಮಿಕೊಂಡಿದೆ. ಈ ಕಾರ್ಯಕ್ರಮಕ್ಕೆ ಯಾರೆಲ್ಲ ಶ್ರಮಿಸಿದ್ದಾರೆ ಅವರಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಮತ್ತು ಈ ಮಾದಕ ವಸ್ತುಗಳು ನಮಗೆ ಯಾವ ರೀತಿ ತೊಂದರೆಯನ್ನು ಉಂಟು ಮಾಡ್ತದೆ ಅಂತೇಳಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈಗ ನಾವು 2 ಸಂಪನ್ಮೂಲ ವ್ಯಕ್ತಿಗಳಿದ್ದೇವೆ. ನಾನಿದ್ದೇನೆ, ಗಣೇಶ್ ನಾಯಕ್ ಇದ್ದಾರೆ. ಗಣೇಶ್ ನಾಯಕ್ ಒಂದು ಯುವಕ. ಅವರಿಗೆ ಸನ್ಮಾನ ಮಾಡಿದ್ದನ್ನು ನೋಡಿ ನನಗೆ ತುಂಬ ಖುಷಿಯಾಯಿತು. ಯಾಕಂತ ಹೇಳಿದರೆ ಯುವಕರಲ್ಲಿ ಮಾದಕ ವಸ್ತುಗಳು ಜಾಸ್ತಿ ಆಗಬಾರದು, ಅದಕ್ಕೋಸ್ಕರ ಅರಿವಿಗೋಸ್ಕರ ಅವರು ತುಂಬ ಹೋರಾಡ್ತಾ ಇದ್ದಾರೆ. ತುಂಬ ಕಾರ್ಯಕ್ರಮಗಳನ್ನು ಪೊಲೀಸ್ ಇಲಾಖೆಯೊಟ್ಟಿಗೆ ಸೇರಿ, ಅವರು ಪೊಲೀಸ್ ಅಲ್ಲ, ದಯವಿಟ್ಟು ತಿಳಿದುಕೊಳ್ಳಿ, ಅವರು ಪೊಲೀಸ್ ಅಲ್ಲ, ಅವರು ಪೊಲೀಸ್ ಇಲಾಖೆಯೊಂದಿಗೆ ಕಾರ್ಯಕ್ರಮ ಸಂಯೋಜಕರಾಗಿ, ನಿಮ್ಮಾಗೆ ಒಂದು ಯುವಕ ಕಾರ್ಯಕ್ರಮ ಸಂಯೋಜಕರಾಗಿ ಅನೇಕ ಅರಿವಿನ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ನಮ್ಮಂಥ ಯುವಜನತೆಯಲ್ಲಿ ಮಾದಕ ದ್ರವ್ಯಗಳು ಹೆಚ್ಚಾಗಬಾರದು, ನಾವು ಮಾದಕ ದ್ರವ್ಯಕ್ಕೆ ಬಲಿಯಾಗಬಾರದಂತೇಳಿ ಅವರೊಂದು ಹೋರಾಟವನ್ನು ಪ್ರಾರಂಭಿಸಿದ್ದಾರೆ. ಅದಕ್ಕೆ ಸದಾ ನನ್ನ ಬೆಂಬಲ, ನಮ್ಮ ಎಲ್ಲರ ಬೆಂಬಲ ಅವರಿಗೆ ಬೇಕು. ಈ ಮಾದಕ ದ್ರವ್ಯಗಳು ನಮಗೆ ಹೇಗೆ ತೊಂದರೆಯನ್ನು ಉಂಟು ಮಾಡ್ತದೆ ಅಂತೇಳಿ ನಾವು ತಿಳ್ಕೊಳ್ಬೇಕಾದದ್ದು. ಇವತ್ತು ನಾವು ಪ್ರತಿಯೊಬ್ಬರು ನಮಗೊಂದು ಪ್ರಶ್ನೆಯನ್ನು ಕೇಳಬೇಕಾಗಿದೆ. ನಾವು ಅಮಲು ವ್ಯಸನಿಗಳೇ? ನಾವು ಅಥವಾ ನಾನು ಅಮಲು ವ್ಯಸನಿಯೇ? ಎಮ್ ಐ ಎ ಎಡಿಕ್ಟ್? ನಾನು ಯಾವುದಾದ್ರೂ ಒಂದು ವ್ಯಸನಕ್ಕೆ ಬಲಿಯಾಗಿದ್ದೇನಾ? ಇರ್ಬೋದು ಶರಾಬು, ಇರ್ಬೋದು ಬೀಡಿ ಸಿಗರೇಟ್, ಇರ್ಬೋದು ಗುಡ್ಕಾ, ಇರ್ಬೋದು ಡ್ರಗ್ಸ್, ಗಾಂಜಾ, ಹೆರೋಯಿನ್, ಚರಸ್, ಮೆಡಿಕಲಿ ಪ್ರಿಸ್ಕ್ರೈಬ್ಡ್ ಡ್ರಗ್ಸ್, ವೈಟ್ನರ್, ಅಯೋಡೆಕ್ಸ್, ನೇಲ್ ಪಾಲಿಶ್, ಪೆಟ್ರೋಲ್ ಕೆಮಿಕಲ್ಸ್, ನೇಲ್ ಪಾಲಿಶ್ ರಿಮೂವರ್, ಪೆವಿಬಾಂಡ್, ಪೆವಿಕಾಲ್. ಕೇಳುವಾಗ ಶಾಕ್ ಆಗ್ತದೆ, ಆದರೆ ನಾನು 24 ಗಂಟೆ ಅವರ ಜೊತೆನೇ ಜೀವಿಸುವವಳು. ನಮಗೆ ಇಂಥ ಎಲ್ಲ ಕೇಸಸ್ ಬಂದು ಸೇರ್ತದೆ. ನಾನು ಹೇಳ್ತೇನೆ ಮುಂದುವರಿಸುವಾಗ ಏನೆಲ್ಲ ತೊಂದರೆಗಳು ಆಗ್ತದೆ ಅಂತೇಳಿ. ಮೊಬೈಲ್, ಟಿವಿ, ಇಂಟರ್ನೆಟ್, ಟಿಕ್ಟಾಕ್, ಫೇಸ್ಬುಕ್, ಫಾಸ್ಟ್ ಫುಡ್. ನಾನು ಎಲ್ಲದಕ್ಕೂ ಉದಾಹರಣೆ ಕೊಡ್ತೇನೆ ನಿಮಗೆ. ಹೇಗೆ ಆಗ್ತದೆ, ಹೇಗೆ ಸಾವು ಸಂಭವಿಸ್ತದೆ, ಹೇಗೆ ತೊಂದರೆಗಳನ್ನು ಉಂಟು ಮಾಡ್ತದೆ, ಅದೆಲ್ಲವನ್ನು ಸವಿಸ್ತಾರವಾಗಿ. ನೀವು ಎಷ್ಟು ಮಂದಿ ಬಂದಿದ್ದೀರಿ? 300 ಮಂದಿ ಬಂದಿದ್ದೀರಾ? 400 ಮಂದಿ ಬಂದಿದ್ದೀರಾ? ನಾನು ಅದರ ಚಿಂತೆ ಮಾಡುವುದಿಲ್ಲ. ಆದರೆ ನೀವು ಬಂದವರಲ್ಲಿ ಒಬ್ಬರಾಗಿ ಪರಿವರ್ತನೆಯಾಗಿ ಹೋದರೆ ಅದಕ್ಕೆ ನಾವು ಶಾಬಾಸ್ ಹೇಳ್ತೇವೆ. ಯಾಕಂತೇಳಿ ಹೇಳಿದರೆ, ನಮ್ಮ ಸಮಾಜದಲ್ಲಿ ಇವತ್ತು ಅತಿ ತೊಂದರೆಯನ್ನು ಕೊಡುವ ಪಿಡುಗು ಅಂತ ಹೇಳಿದರೆ ಡ್ರಗ್ಸ್. ನಾನೊಂದು ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇದ್ದೇನೆ ಬಜಾಲಲ್ಲಿ, ಲಿಂಕ್ ಡಿ ಅಡಿಕ್ಷನ್ ಸೆಂಟರ್ ಅಂತ ಹೇಳಿ. ಸೊ ಇದು ಸಂಸ್ಥೆ ಪ್ರಾರಂಭವಾಗಿ ಸಾಧಾರಣ 28 ವರ್ಷ ಆಯಿತು. ನಾವು ಸಾಧಾರಣ ಒಂದು 20,000 ಮಂದಿಯನ್ನು ಟ್ರೀಟ್ಮೆಂಟ್ ಮಾಡಿದ್ದೇವೆ. ನಮ್ಮ ಹಿಸ್ಟ್ರಿಯನ್ನು ನೋಡ್ತೇವೆ ನಾವು, ಅಂದರೆ ಚರಿತ್ರೆಯನ್ನು ನೋಡ್ತೇವೆ, ಪುಟಗಳನ್ನು ತಿರುಗಿಸಿದರೆ ಕಳೆದ 10 ವರ್ಷಗಳಲ್ಲಿ ನಾವು ನೋಡಿದರೆ ನಮಗೆ ಬರ್ತಿದ್ದದ್ದು 35 ಮೇಲ್ಪಟ್ಟು, 35, 36, 40, 45 ಹಾಗೆ ಅದರ ಮೇಲಿನವರು. ಈಗ ಇತ್ತೀಚಿನ ದಿನಗಳಲ್ಲಿ ಅಂದರೆ ಕಳೆದ 5 ವರ್ಷಗಳಲ್ಲಿ
ನಾವು ನಮ್ಮ ರಿಜಿಸ್ಟರ್ಸ್ಗಳನ್ನು ಓಪನ್ ಮಾಡಲಿಕ್ಕೆ ನೋಡುವಾಗ ನಮಗೆ ಸಿಗುವಂಥವ್ರು ಯಾರು? 10, 11, 12, 13, 14, 25 ಒಳಗಿನ ಯುವಜನತೆ. ಹಾಗಂತ ಹೇಳಿದರೆ ನಮ್ಮ ಯುವಜನತೆಯನ್ನು ಈ ಡ್ರಗ್ಸ್ ಬಲಿಪಶು ಮಾಡ್ತಾ ಇದೆ ಅಂತೇಳಿ ಆಯಿತು. ಫಾದರ್ ಹೇಳಿದರು, ಅವರ ಭಾಷಣದಲ್ಲಿ ಹೇಳಿದರು, ತುಂಬ ಒಳ್ಳೆಯ ಚಾಲೆಂಜ್ ಅವರು ಕೊಟ್ಟದ್ದು. ನನ್ನ ಮನೆಯಲ್ಲಿ ನಾನು ಏನು ಮಾಡ್ತೇನೆ, ಬದಲಾವಣೆಗಳು ಸರಕಾರದಿಂದಲ್ಲ, ಸೆಂಟ್ರಲಿಂದ ಅಲ್ಲ, ಬದಲಾವಣೆಗಳು ನನ್ನ ಮನೆಯಿಂದ ಪ್ರಾರಂಭವಾಗಲಿ. ನನ್ನ ಮನೆಯಿಂದ ಪ್ರಾರಂಭವಾಗುವಾಗ ಅದು ಸೆಂಟ್ರಲ್ ತನಕ ಮೂಡ್ತದೆ. ಒಂದನೇದು. ಎರಡನೇದ್ದು, ಇಕಾನಮಿಕ್ಸಲ್ಲಿ ಒಂದು ಲಾ ಇದೆ, ಡಿಮಾಂಡ್ ಆ್ಯಂಡ್ ದ ಸೇಲ್. ನಮ್ಮಲ್ಲಿ ಡಿಮಾಂಡ್ ಇದ್ದರೆ ತಾನೇ ಸೇಲ್ ಮಾಡುವಂಥದ್ದು. ನಾವೇ ನಮ್ಮ ಮದುವೆ ಸಮಾರಂಭಗಳಿಗೆ, ನಮ್ಮ ಕಾರ್ಯಕ್ರಮದಲ್ಲಿ, ನಮ್ಮ ವೈಯಕ್ತಿಕ ಜೀವನದಲ್ಲಿ ನಾವು ಇದನ್ನು ಉಪಯೋಗಿಸಲಿಲ್ಲ, ನಾವು ಡಿಮಾಂಡ್ ಕೊಡಲಿಲ್ಲ ಅಂತ ಹೇಳಿದರೆ ಸೇಲ್ ಮಾಡುವನ್ನು ಹುಟ್ಟುವುದೇ ಇಲ್ಲ. ಅದಕ್ಕೋಸ್ಕರ ನಾವು ಈ ಡಿಮಾಂಡನ್ನು ಕಡಿಮೆ ಮಾಡಬೇಕು. ಯಾವಾಗ ಈ ಡಿಮಾಂಡನ್ನು ಕಡಿಮೆ ಮಾಡ್ತೇವೆ, ಯಾವತ್ತೂ ಎಲ್ಲಿ ಕೂಡ ಸೇಲ್ ಆಗೋದಿಲ್ಲ. ಅವನು ಓಪನ್ ಮಾಡಿದ ಅಂಗಡಿಯನ್ನು ಜೀವನ ಪರ್ಯಂತ ಬಂದ್ ಮಾಡಿ ಕೂತ್ಕೊಳ್ಬೇಕು. ಅದಕ್ಕೋಸ್ಕರ ನಾವು ಯುವ ಜನರು ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದಿದ್ದೀರ. ನಿಮ್ಮ ಒಂದು ಅಮೂಲ್ಯವಾದ ದಿನ ಸಂಡೇ. ಐ ಎಗ್ರಿ, ಸಂಡೇ ಒಂದು ದಿವಸ ನಮಗೆ ಸಿಗುವುದು. ನಾವೆಲ್ಲ ಕಾಲೇಜಿಗೆ ಹೋಗುವವರು, ಕೆಲಸ ಮಾಡುವವರು ಪರವಾಗಿಲ್ಲ. ಈ ಸಂಡೇಯನ್ನು ಒಂದು ತ್ಯಾಗ ಮಾಡಿದ್ದೇವೆ. ಈ ತ್ಯಾಗಕ್ಕೆ ನಿಮಗೆ ಪ್ರತಿಫಲ ಸಿಗ್ತದೆ. ಅದಕ್ಕೋಸ್ಕರ ಇವತ್ತು ಏನು ನಾವು ನೋಡ್ತೇವೆ, ಏನು ನಾವು ತಿಳಿದುಕೊಳ್ತೇವೆ, ನಮಗೆ ಮಾತ್ರ ಅಲ್ಲ, ನಮ್ಮ ಹತ್ತಿರದವರಿಗೆ, ನಮ್ಮ ಕುಟುಂಬದವರಿಗೆ, ನಮ್ಮ ಫ್ರೆಂಡ್ಸ್ಗಳಿಗೆ, ನಮ್ಮ ನೆರೆಹೊರೆಯವರಿಗೆ ಎಲ್ಲರಿಗೂ ಸಹಾಯ ಆಗಲಿ ಅಂತೇಳಿ ನನ್ನದೊಂದು ಕೋರಿಕೆ. ಸೊ ಇದರಲ್ಲಿ ಏನು ತೋರಿಸ್ತದೆ ಅಂತ ಹೇಳಿದರೆ, ಮ್ಯಾರಥಾನ್ ರನ್ನರ್ ಫೈಂಡ್ಸ್ ಡಿಫಿಕಲ್ಟ್ ಟು ವಾಕ್ ಅಂತ ಹೇಳಿ. ನಮ್ಮ ಮಂಗಳೂರಲ್ಲಿರುವ ಒಂದು ಸಣ್ಣ ಒಂದು ಜಾಗ, ನಮ್ಮ ಮಂಗಳೂರು ಸಿಟಿ ಒಳಗಡೆ ಕಳೆದ 6 ವರ್ಷದ ಹಿಂದೆ ಒಬ್ಬ ಹುಡುಗ ಬಂದಿದ್ದ. ಅವನು ನಮ್ಮ ಕರ್ನಾಟಕ ಕ್ರಿಕೆಟಿಗೆ ಆಟ ಆಡ್ತಿದ್ದ, ಒಳ್ಳೆ ಕ್ರಿಕೆಟ್ ಪ್ಲೇಯರ್ ಅವನು. ಹೀಗೆ ಆಟ ಆಡುವಾಗ ಅವನಿಗೆ ಕಾಲಲ್ಲಿ ಕ್ರ್ಯಾಂಪ್ಸ್ ಬರ್ತಾಯಿತ್ತು, ಮಸಲ್ ಕ್ಯಾಚ್. ಸೊ ಆ ಮಸಲ್ ಕ್ಯಾಚ್ ಬರುವಾಗ ಯಾರಿಗೂ ಆಟ ಆಡಲಿಕ್ಕೆ ಆಗೋದಿಲ್ಲ. ನಮಗೆ ಕೂಡ ಮಸಲ್ ಕ್ಯಾಚ್ ಬಂದರೆ ಅದನ್ನು ಸುಧಾರಿಸಲಿಕ್ಕೆ ಒಂದು ಅರ್ಧ ಗಂಟೆ ಆಗ್ತದೆ. ಸೊ ಆವಾಗ ಅವನು ಏನು ಮಾಡಿದ, ತುಂಬ ನೋವು ಬರ್ತದೆ, ಏನು ಮಾಡುವುದಂತೇಳಿ ಗೊತ್ತಾಗೋದಿಲ್ಲ. ಅದಕ್ಕೆ ಅವನ ಫ್ರೆಂಡ್ ಹತ್ರ ಹೇಳಿದ, ನನಗೆ ಮಸಲ್ ಕ್ಯಾಚ್ ಬರ್ತದೆ, ನಾನು ಏನು ಮಾಡಬೇಕು ಅಂತೇಳಿ. ಆಗ ಅವನು ಹೇಳಿದ, ನೋಡಪ್ಪ, ನಾನೊಂದು ಟ್ಯಾಬ್ಲೆಟನ್ನು ತಗೊಳ್ತಾ ಇದ್ದೇನೆ, ಈ ಟ್ಯಾಬ್ಲೆಟನ್ನು ನೀನು ಕೂಡ ತಕ್ಕೋ, ಮಸಲ್ ಕ್ಯಾಚ್ ಹೋಗ್ತದೆ, ನಿನಗೆ ಆರಾಮವಾಗಿ ಆಟ ಆಡಲಿಕ್ಕೆ ಆಗ್ತದೆ ಅಂತೇಳಿ ಹೇಳಿದ. ಒಪ್ಪಿಕೊಂಡ. ಇವನ ಆ ಟ್ಯಾಬ್ಲೆಟನ್ನು ತಗೊಂಡ. ಅವನು ಹೇಳಿದಾಗೆ ಆಯಿತು, ಇವನ ಮಸಲ್ ಕ್ಯಾಚ್ ಹೋಯಿತು, ನೋವು ಬಂದಿಲ್ಲ, ಅವನಿಗೆ ಸರಾಗವಾಗಿ ಆಟ ಆಡಲಿಕ್ಕೆ ಆಯಿತು. ಆದರೆ 1 ವಾರದ ನಂತರ ಪುನಃ ಮಸಲ್ ಕ್ಯಾಚ್ ಬರಲಿಕ್ಕೆ ಶುರುವಾಯಿತು. ಒಂದು ತಕ್ಕೊಂಡ, ನಾಟಲಿಲ್ಲ, 2 ತಕ್ಕೊಳ್ಳಿಕ್ಕೆ ಪ್ರಾರಂಭ ಮಾಡಿದ. ಇದು ಹೀಗೇ ಕಂಟಿನ್ಯೂ ಆಯಿತು. ನಮ್ಮ ಸೆಂಟರಿಗೆ ಅಡ್ಮಿಷನಿಗೆ ಬರುವಾಗ ಅವನು ತಕ್ಕೊಳ್ತಿದ್ದ ಮಾತ್ರೆಗಳ ಸಂಖ್ಯೆ 10. ಎಟ್ ಎ ಟೈಮ್ 10 ಮಾತ್ರೆಗಳನ್ನು ತಕ್ಕೊಳ್ತಿದ್ದ. ನೀವು ಆಲೋಚನೆ ಮಾಡಿ, ಆ ವ್ಯಕ್ತಿ ಏನಾಗಿರ್ಬೋದು. ಅವನ ಜೀವದಲ್ಲಿ, ಇಡೀ ದೇಹದಲ್ಲಿ ಇದ್ದದ್ದು ಅವನ ಎಲುಬು ಮತ್ತು ತಲೆಬುರುಡೆ ಮಾತ್ರ. ಈಗಲೂ ಇದ್ದಾನೆ, ಅವನ ಮನೆಯಲ್ಲಿ ಈಗಲೂ ಇದ್ದಾನೆ. ಅವನು ಟ್ಯಾಬ್ಲೆಟ್ ತಕ್ಕೊಳ್ತಾ ಇಲ್ಲ. ಆದರೆ ಅವನು ಟ್ಯಾಬ್ಲೆಟ್ ತಕ್ಕೊಂಡ ಪರಿಣಾಮವಾಗಿ ಇವತ್ತು ಅವನಿಗೆ ನಡೆದಾಡಲಿಕ್ಕೆ ಆಗುವುದಿಲ್ಲ. ಅವನು ಅವನ ಅಮ್ಮನೊಂದಿಗೆ ಇವತ್ತು ಜೀವನ ಮಾಡ್ತಾ ಇದ್ದಾನೆ. 1ನೇ ಉದಾಹರಣೆ. ಅದಕ್ಕೋಸ್ಕರ ನಮ್ಮಲ್ಲಿ ಏನು ಪ್ರತಿಭೆಗಳಿದೆ ಅದನ್ನು ನಾವು ಊರ್ಜಿತಗೊಳಿಸಬೇಕು. ಆದರೆ ಅದರಲ್ಲಿ ನೋವುಗಳು ಬರುವಾಗ, ತೊಂದರೆಗಳು ಬರುವಾಗ ನಾವು ಮಾದಕ ವಸ್ತುಗಳನ್ನು ಉಪಯೋಗಿಸಿ ಅದನ್ನು ಪಡಿಸಿಕೊಳ್ಬಾರದು. ಯಾಕಂತ ಹೇಳಿದರೆ, ಯಾವಾಗ ನಾವು ಅದನ್ನು ಉಪಯೋಗಿಸಬೇಕಾ ಆವಾಗ ಮಾತ್ರ ಅದನ್ನು ಉಪಯೋಗಿಸಬೇಕು. ದ ವಿಸ್ ಕಿಡ್ ಹೂ ಎಂಡ್ಸ್ ಅಪ್ ಆಸ್ ಎ ಕಾಲೇಜ್ ಡ್ರಾಪ್ ಔಟ್. ಇದು ತುಂಬ ಸಿಗ್ತದೆ ನಮಗೆ. ಯಾಕಂತ ಹೇಳಿದರೆ, ಅಮಲು ವ್ಯಸನದಿಂದ ಅವರ ಕಾಲೇಜನ್ನು ಬಿಟ್ಟವರು ಅಥವಾ ಡ್ರಗ್ಸ್ಗಳನ್ನು ತಗೊಂಡು ಕಾಲೇಜನ್ನು ಬಿಟ್ಟವರು ತುಂಬ ಪ್ರತಿಭಾವಂತ ವಿದ್ಯಾರ್ಥಿಗಳು. ನಾನು ನಿಮಗೆ ಇಲ್ಲಿ ಒಂದು ಸಣ್ಣ ಒಂದು ಘಟನೆಯನ್ನು ಹೇಳ್ತೇನೆ, ಹೇಗೆ ಪ್ರಾರಂಭ ಮಾಡ್ತಾರೆ ಅಂತೇಳಿ. ಅದರಲ್ಲಿ ಬರ್ತದೆ ನೆಕ್ಸ್ಟ್ ಹೇಗೆ ಪ್ರಾರಂಭ ಬರ್ತಾರೆ. ಫಸ್ಟಿಗೆ ನಾವು ಡ್ಯಾನ್ಸನ್ನು ನೋಡಿದ್ದು. 2 ಡ್ಯಾನ್ಸನ್ನು ಮಾಡುವಾಗ ನನಗೆ ಅದೇ ಫ್ಲ್ಯಾಶ್ ಬರ್ತಾಯಿತ್ತು, ಆ ಇನ್ಸಿಡೆಂಟೇ ಫ್ಲ್ಯಾಶ್ ಆಗ್ತಾಯಿತ್ತು. ಒಬ್ಬ ಹುಡುಗ, ಒಂದು 25 ವರ್ಷದ ಹುಡುಗ ನಮ್ಮ ಸೆಂಟ್ರಿಗೆ ಅಡ್ಮಿಷನ್ ಆಗಿದ್ದ. ನಾನು ಅವನ ಹತ್ರ ಕೇಳಿದೆ, ನೀನು ಹೇಗೆ ಇದನ್ನು ಕಲಿತುಕೊಂಡೆ? ಖಾಲಿ ಕುಡಿತಿದ್ದದ್ದು ಶರಾಬು, ತುಂಬ ವಿಪರೀತ ಶರಾಬು. ಅವನು ಹೇಳಿದ, ನಾನು ಒಳ್ಳೆಯ ಡ್ಯಾನ್ಸರ್ ಮೇಡಮ್, ಮನೆಯಲ್ಲಿ ಒಳ್ಳೆ ಡ್ಯಾನ್ಸ್ ಮಾಡ್ತಾಯಿದ್ದೆ. ನಾನು ಡ್ಯಾನ್ಸ್ ಮಾಡುವಾಗ ನನ್ನ ಮನೆಯವರಿಗೆ ನೋಡಿ ಭಾರಿ ಖುಷಿಯೋ ಖುಷಿ. ಅವರು ಹೇಳಿದರು, ನೀನು ಯಾಕೆ ಕಾಂಪಿಟೇಷನ್ ಇರುವಾಗ ಕಾಂಪಿಟೇಷನ್ಸ್ಗೆ ಹೋಗಬಾರದು, ಯಾಕೆ ಕಾಂಪಿಟೇಷನ್ಸ್ಗಳಲ್ಲಿ ಪಾರ್ಟಿಸಿಪೇಟ್ ಮಾಡಬಾರದು? ಇವನಿಗೂ ಹೌದಂತೇಳಿ ಆಯಿತು, ಹೌದು ನಾನು ಪಾರ್ಟಿಸಿಪೇಟ್ ಮಾಡಬೇಕು ಅಂತೇಳಿ. ಹಾಗೆ ಆಗುವಾಗ ಏನಾಯಿತು, ಇವನು ಒಂದು ದಿವಸ ಅವರ ಊರಲ್ಲಿ ಏನೋ ಸ್ಪರ್ಧಾ ಕಾರ್ಯಕ್ರಮ ಇತ್ತು,
ಅವನ ಹೆಸರು ಕೊಟ್ಟ. ಫಸ್ಟ್ ಟೈಮ್ ಇನ್ ಲೈಫ್ ಸ್ಟೇಜಿಗೆ ಹತ್ತೋದು. ಏನು CD ಎಲ್ಲ ತಗೊಂಡು ಹೋಗಿದ್ದ, ಪದ್ಯ ಹಾಕಿದ, ಸ್ಟೇಜ್ ಹತ್ತಿದ. ಆದರೆ ಸ್ಟೇಜ್ ಹತ್ತಿದೆ ನೋಡಿ, ಉದ್ದಕ್ಕೆ ಕೂತ ಜನರನ್ನು, ಇಷ್ಟು ಜನರನ್ನು ನೋಡಿ ಅವನಿಗೆ ನರ್ವಸ್ ಆಯಿತು, ನಡುಗಲಿಕ್ಕೆ ಪ್ರಾರಂಭ ಆಯಿತು. ಅವನು ಏನು ಪ್ರಾಕ್ಟೀಸ್ ಮಾಡಿ ಬಂದಿದ್ದ ಎಲ್ಲ ಹಿಂದೆ ಮುಂದೆ ಆಯಿತು. 1ನೇ ಸ್ಟೆಪ್ 2ನೇ ಸ್ಟೆಪ್ ಎಲ್ಲ ಹೋಗಿ ಡ್ಯಾನ್ಸ್ ಮಾಡಿ, ಅರ್ಧಂಬರ್ಧ ಡ್ಯಾನ್ಸ್ ಮಾಡಿ ಕೆಳಗಿಳಿದು ಬಂದ. ಕೆಳಗಿಳಿದು ಬಂದದ್ದೇ ಮನೆಯವರದು ಒಂದು ಪ್ರಶ್ನೆ, ನೀನು ಇಷ್ಟು ಒಳ್ಳೆ ಡ್ಯಾನ್ಸ್ ಮಾಡ್ತಿದ್ದಿ, ನಿನಗೆ ಏನಾಯಿತು? ಇವನು ಹೇಳಿದ, ನಾನು ನನ್ನ ಜೀವಮಾನದಲ್ಲಿ ಸ್ಟೇಜ್ ಹತ್ತುವುದೇ ಫಸ್ಟ್, ನನಗೆ ಜನರನ್ನು ನೋಡುವಾಗ ಹೆದರಿಕೆ ಆಯಿತು, ನರ್ವಸ್ ಆಯಿತು. ಮನೆಯವರು ಏನು ಮಾತಾಡಲಿಲ್ಲ. ಇರಲಿ ಮಗ, ಏನು ತೊಂದರೆ ಇಲ್ಲ, ಇನ್ನೊಮ್ಮೆ ಮಾಡ್ಬೋದು ಅಂತೇಳಿ ಯಾರು ಏನು ಹೇಳಲಿಲ್ಲ. ಇದೇ ತಪ್ಪು ನಮ್ಮ ಸಮಾಜದಲ್ಲಿ ಕೂಡ ಆಗ್ತಾ ಇದೆ ಇವತ್ತು. ಅವರು ಹೇಳಬೇಕಿತ್ತು, ನೀನು ಸಣ್ಣ ಸಣ್ಣ ಕಾರ್ಯಕ್ರಮಕ್ಕೆ ಪ್ರಾಕ್ಟೀಸ್ ಮಾಡು, ಮನೆಯಲ್ಲೊಂದು ಫಂಕ್ಷನ್ ಇರುವಾಗ ಪ್ರಾಕ್ಟೀಸ್ ಮಾಡು, ನಮ್ಮ ಸಂಘದಲ್ಲಿರುವಾಗ ನೀನೊಂದು ಡ್ಯಾನ್ಸ್ ಮಾಡು, ಆವಾಗ ನಿನ್ನ ಹೆದರಿಕೆ ಹೋಗ್ತದೆ ಅಂತೇಳಿ ಹೇಳ್ತಿದ್ರೆ ಆ ಹುಡುಗ ಬಚಾವಾಗ್ತಿದ್ದ. ಇವರೇನು ಮಾತಾಡಲಿಲ್ಲ, ಹಾಗೆಯೇ ಹೇಳಿಕೊಂಡು ಮನೆಗೆ ಹೋದರು. ಅಷ್ಟಾಗುವಾಗ ಅವರ ನಡುವೆ ಒಂದು ಸ್ವಲ್ಪ ಅನುಭವಿ ವ್ಯಕ್ತಿ, ಒಂದು 40-45 ವರ್ಷದ ಪ್ರಾಯ, ನಿನಗೆ ಹೆದರಿಕೆ ಆಯಿತಾ ಅಂತೇಳಿ ಕೇಳ. ಹೌದು ಅಂತೇಳಿ ಹೇಳಿದ. ನಿನಗೆ ಪ್ರೈಸ್ ಬೇಕಾ ಮಗ ಅಂತೇಳಿ ಹೇಳಿದ. ಹೌದು ಅಂತೇಳಿ, ಅಂದರೆ ಇವನಿಗೆ ಪ್ರೈಸ್ ಬೇಕು, ಹೇಗಾದರೂ ಸ್ಪರ್ಧೆಯಲ್ಲಿ ಅವನು ಭಾಗವಹಿಸಿ ಪ್ರೈಸ್ ಬೇಕು ಅಂತೇಳಿ. ಅವನು ಏನು ಹೇಳಿದ ಅಂತೇಳಿ ಹೇಳಿದರೆ, ನೋಡಪ್ಪ, ನೆಕ್ಸ್ಟ್ ಟೈಮ್ ನೀನು CD ಹಿಡ್ಕೊಂಡು ನೀನು ಬರ್ತೀಯಲ್ಲ ಆ ಡ್ಯಾನ್ಸ್ ಕಾಂಪಿಟೇಷನ್ಗೆ, ಅದರ ಜೊತೆಗೆ ಒಂದು 90ಯನ್ನು ಕೂಡ ತಂದು ಬಾ. ನೋಡಿ ಎಂಥ ಒಂದು ಆಲೋಚನೆ. ಈ ಹುಡುಗ ಅವನು ಹೇಳಿದ್ದನ್ನು ವೇದವಾಕ್ಯ ಅಂತೇಳಿ ನಂಬಿಕೊಂಡು ಅವನು ನೆಕ್ಸ್ಟ್ ಕಾಂಪಿಟೇಷನ್ಗೆ ಬರುವಾಗ 90 ಹಾಕೋ. ನೀವು ನಂಬಲಿಕ್ಕಿಲ್ಲ, ಅವನು 90 ಹೊಡೆದ, ಡ್ಯಾನ್ಸು ಮಾಡಿದ, ಒಳ್ಳೆ ಡ್ಯಾನ್ಸ್, ಏನು ನರ್ವಸ್ ಇಲ್ಲ, ಡ್ಯಾನ್ಸ್ ಮಾಡಿದ, ಫಸ್ಟ್ ಪ್ರೈಸ್ ಸಿಕ್ಕಿತು. ನಮ್ಮ ಮನಸ್ಸಿಗೆ ಏನು ಬರ್ತಾ ಇದೆ? 90 ಹೊಡೆದ್ರೆ ನಮಗೆ ಧೈರ್ಯ ಬರ್ತದೆ, 90 ಹೊಡೆದ್ರೆ ನಮ್ಮ ನರ್ವಸ್ನೆಸ್ ಹೋಗ್ತದೆ, 90 ಹೊಡೆದ್ರೆ ನಾವು ಪ್ರೈಸ್ ತೆಗೆಯಬಹುದು, ನಾವು ಏನನ್ನು ಸಾಧಿಸ್ಬೋದು. ಇದು ಮೇಲಿನ ಒಂದು ಆಲೋಚನೆ. ಮುಂದೆ ಹೋಗುವಾಗ ನೋಡಿ, ನೆಕ್ಸ್ಟ್ ಇದು ಆದದ್ದು ಅವನಿಗೆ 1 ವಾರ, 2 ವಾರ, 3 ವಾರ, ಹಾಗೆ ಒಂದು ತಿಂಗಳು ಅವನಿಗೆ ಹೆದರಿಕೆ ಇರಲಿಲ್ಲ. ನೆಕ್ಸ್ಟ್ ಒಂದು ಸ್ವಲ್ಪ ಸಮಯದ ನಂತರ ಪುನಃ ಸ್ಪರ್ಧೆಗೆ ಹೋಗುವಾಗ ಪುನಃ ಹೆದರಿಕೆ. ಅವನು ಆ ವ್ಯಕ್ತಿಯನ್ನು ಹುಡ್ಕೊಂಡು ಹೋಗಲಿಲ್ಲ. ಅವನು ಎಲ್ಲಿದ್ದಾನೆ, ಏನು ಮಾಡ್ಬೇಕಂತ ಕೇಳ, ಅವನ ಹತ್ರ ಇತ್ತಲ್ವ, ಆಲ್ರೆಡಿ ಬೆಡ್ ಅಂದರೆ ಮನಸ್ಸಲ್ಲಿ ಇತ್ತು. ಅವನು 90 ಹೇಳಿದ್ದಾನೆ, ಇವನು 90ಗೆ 90ಯನ್ನು ಸೇರಿಸ್ಕೊಂಡ, ಅಂದರೆ 180, ಒಂದು ಕ್ವಾರ್ಟರ್ಗಳು ಜಾಸ್ತಿ ಆಗ್ತಾ ಹೋಯಿತು. ನಂತರ ಅವನು ಡ್ಯಾನ್ಸ್ ಮಾಡ್ತಿದ್ದದ್ದು ಸ್ಟೇಜ್ ಮೇಲೆ ಅಲ್ಲ ಮಕ್ಕಳೇ, ರೋಡಲ್ಲಿ, ಬಸ್ ಸ್ಟ್ಯಾಂಡಲ್ಲಿ, ಸಿಕ್ಕ ಕಡೆ ಇವನ ಡ್ಯಾನ್ಸ್. ಅವನು ಹೇಳ್ತಿದ್ದದ್ದು ನನ್ನ ಹತ್ರ, ಮೇಡಮ್, ನಾನು ಒಂದು ವಿರಾಮ ಕೊಡದೆ ಅರ್ಧ ಗಂಟೆಯಿಂದ 1 ಗಂಟೆ ಸ್ಟೇಜ್ ಮೇಲೆ ಕುಣಿಯುತ್ತಿದ್ದವ, ಈಗ ನನಗೆ 3 ನಿಮಿಷ ಕುಣಿಯಲಿಕ್ಕೆ ಆಗೋದಿಲ್ಲ. ಅಂದರೆ ಅವನ ಇಡೀ ಬ್ರೆತ್ತನ ಒಂದು ಸಾಮರ್ಥ್ಯವನ್ನು ಈ ಒಂದು ಅಮಲು ತೆಗೆದು ಹಾಕಿಬಿಟ್ಟಿದ್ದ. ಅವನ ಪ್ರತಿಭೆಯನ್ನೇ ಕಳೆದುಕೊಂಡ. ಅದಕ್ಕೋಸ್ಕರ ಅವನ ಪ್ರತಿಭೆಯನ್ನು ಕಳೆದುಕೊಂಡ. ಏನು ಅವನಲ್ಲಿ ಬುದ್ಧಿವಂತಿಕೆ ಇತ್ತು, ಅವನು ಅದನ್ನು ಕಳೆದುಕೊಂಡು ಜೀವನದಲ್ಲಿ ಏನೂ ಅಲ್ಲದೊಂದು ವ್ಯಕ್ತಿಯಾದ. ಒಂದು ಮನಸ್ಸಿನಲ್ಲಿ ಇಟ್ಕೊಳ್ಳೋಣ, ಯಾರೆಲ್ಲ ಇವತ್ತು ಸಾಧನೆ ಮಾಡಿದ್ದಾರೆ, ಅವರು ಡ್ರಗ್ಸ್ ತಕ್ಕೊಂಡು, ಅಮಲು ತಕ್ಕೊಂಡು ಯಾರೂ ಸಾಧನೆ ಮಾಡಲಿಲ್ಲ. ಯಾರು ಪ್ರತಿಭಾವಂತರು ಇದ್ದಾರೆ, ಅವರು ಈ ಡ್ರಗ್ಸಿನಿಂದ ಅವರ ಪ್ರತಿಭೆಯನ್ನು ಕಳೆದುಕೊಂಡಿದ್ದಾರೆ ವಿನಃ ಯಾವ ಸಾಧನೆಯನ್ನು ಅವರಿಗೆ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ. ಸೊ ಕಾಸಸ್ ಆಫ್ ಎಡಿಕ್ಷನ್ ಅಟ್ ಅರ್ಲಿ ಏಜ್ ಅಂತೇಳಿ ಹೇಳ್ತೇವೆ. ನಮ್ಮ ಫಸ್ಟ್ ಟೀನೇಜಲ್ಲಿ ಏನು ತೊಂದರೆಗಳಾಗ್ತದೆ, ಟು ಹ್ಯಾವ್ ಫನ್, ಅಂದರೆ ಗಮ್ಮತ್ತು ಮಾಡಲಿಕ್ಕೆ, ಸ್ವಲ್ಪ ಗಮ್ಮತ್ತು ಮಾಡಲಿಕ್ಕೆ, ಗಮ್ಮತ್ತಿಗೋಸ್ಕರ ಸ್ಕೂಲ್ ಡೇ. ಅಂದರೆ ನಮ್ಮಲ್ಲಿ ಒಂದು ಸಾಧಾರಣ 30-40 ಮಂದಿ ಇನ್ಮೇಟ್ಸ್ ಇರ್ತಾರೆ. ರೆಸಿಡೆನ್ಷಿಯಲ್ ನಮ್ಮದು ಸೆಂಟರ್. ನಾವು ಕೇಸ್ ಹಿಸ್ಟ್ರಿ ತೆಗಿತೇವೆ ಅವ್ರ ಹತ್ರ. ಹೇಗಪ್ಪ ಕುಡಿಲಿಕ್ಕೆ ಪ್ರಾರಂಭ ಮಾಡಿದೆ, ಹೇಗೆ ನಿನಗೆ ಪ್ರಾರಂಭವಾಯಿತು? ಅವರು ನಾನು 30 ಒಂದು ಮದುವೆ ಆದಮೇಲೆ, ಮಕ್ಕಳಾದಮೇಲೆ ಮುಟ್ಟಿದ್ದು ಯಾರೂ ಸ್ಟೋರಿ ಹೇಳೋದಿಲ್ಲ. ಎಲ್ಲಿ ಹೋಗೋದು ಗೊತ್ತುಂಟ? 10ನೇ ಕ್ಲಾಸ್ ಸೆಂಡಪ್ಪಿಗೆ, ಕಾಲೇಜ್ ಲಾಸ್ಟ್ ಫೇರ್ವೆಲ್ ಡೇ, ಆ ದಿವಸಕ್ಕೆ ಹೋಗ್ತಾರೆ. ಕೆಲವರು ಇನ್ನೂ ಹಿಂದೆ ಹೋಗ್ತಾರೆ. ಯಾಕಂತ ಹೇಳಿದರೆ, ಮನೆಯಲ್ಲಿ ಯಾರಾದರೂ ಆ ಅಮಲು ಪದಾರ್ಥವನ್ನು ಸೇವಿಸೋದಿದ್ರೆ ಅಲ್ಲಿಂದ ಅಭ್ಯಾಸಗಳೇ ಆಗಿರ್ತದೆ. ಅದನ್ನು ನಾವು ಕೂಡ ಹೇಳ್ತೇವೆ. ಅದಕ್ಕೋಸ್ಕರ ಅಲ್ಲಿ ಖುಷಿಗೋಸ್ಕರ, ಮೋಜಿಗೋಸ್ಕರ ನಾವು ಹೇಳುವಂಥದ್ದು. ಇಲ್ಲೊಂದು ನಾನು ಉದಾಹರಣೆ ಕೊಡ್ತೇನೆ. ಕಳೆದ 2 ವರ್ಷದಿಂದ ಅವರ ಅಮ್ಮ ನಿನ್ನೆ ನನ್ನನ್ನು ಭೇಟಿ ಮಾಡಿ ಹೋದರು. 2 ವರ್ಷದ ಹಿಂದೆ ಒಬ್ಬ ಹುಡುಗ ಬಂದಿದ್ದ, BCom ಪದವೀಧರ, ಒಳ್ಳೆ ಬಿಸ್ನೆಸ್, ಅಂದರೆ 1 ಲಕ್ಷಗಟ್ಟಲೆ ಬಿಸ್ನೆಸ್ ಅವರಲ್ಲಿ ಟರ್ನ್ ಓವರ್ ಆಗ್ತದೆ ಒಂದು ತಿಂಗಳಿಗೆ. ಇವನು ಅಮಲು ವ್ಯಸನಿ. ಅವನು ಮುಟ್ಟದ ವ್ಯಸನಗಳು ಇಲ್ಲ, ಎಲ್ಲವನ್ನು ಮುಟ್ಟಿದ್ದಾನೆ. ಅವನ ಹತ್ರ ನನ್ನ ಕೂತ್ಕೊಂಡು ಕೇಳಿದೆ, ಹೇಗೆ ನಿನಗೆ ಅಮಲು ವ್ಯಸನ ಪ್ರಾರಂಭವಾಯಿತು? ನೀವು ನಮ್ಮ ಸಮಾಜದಲ್ಲೇ
ಉತ್ತಮ ಅಂದರೆ ಒಂದು ಶ್ರೇಷ್ಠ ಒಂದು ಜಾತಿ ವರ್ಗದವರು, ನೀವು ಅಮಲನ್ನು ಮುಟ್ಲೇಬಾರದು. ಆದರೆ ನೀವು ಹೇಗೆ ಪ್ರಾರಂಭ ಮಾಡಿದ್ರಿ? ಪ್ರಾರಂಭ ಮಾಡಲಿಕ್ಕೆ ಏನಿಲ್ಲ ಮೇಡಮ್, ಕಾಲೇಜಿದ್ದು ಲಾಸ್ಟ್ ಡೇ, ಫೈನಲ್ ಡೇ, ನಾನು ಮತ್ತು ನನ್ನ 4 ಫ್ರೆಂಡ್ಸ್ 1 ಬಾಟಲ್ ಬಿಯರನ್ನು ಇಟ್ಕೊಂಡು ಒಂದು ಗುಡ್ಡೆಗೆ ಹೋದೆವು. ಲಾಸ್ಟ್ ಡೇ ಮುಗಿಸೋಣ, ನಮ್ಮದು ಫ್ರೆಂಡ್ಸ್ ಕಾಲೇಜ್ ಆಯಿತು, ಇನ್ನು ಗಮ್ಮತ್ ಅಂತೇಳಿ. ಸೊ ಆವತ್ತು ನಾನು ಬಿಯರ್ ಕುಡಿಲಿಲ್ಲ ಅಂತೇಳಿ ಹೇಳಿದವನು. ಮತ್ತೆ ಏನು ಕುಡಿದಿ ಅಂತೇಳಿ ನಾನು ಕೇಳಿದೆ. ಬಿಯರ್ ಬಾಟಲನ್ನು ನನ್ನ ಫ್ರೆಂಡ್ಸ್ ಓಪನ್ ಮಾಡಿದರು. ಓಪನ್ ಮಾಡುವಾಗ ಏನು ಬರ್ತದೆ? ಸೌಂಡ್ ಬರ್ತದೆ, ಅಂತೇಳಿ ಸೌಂಡ್ ಬರ್ತದೆ, ಅದರ ಒಟ್ಟಿಗೆ ನೊರೆ ಬರ್ತದೆ. ಅವನು ನನ್ನ ಹತ್ರ ಹೇಳಿದ, ಮೇಡಮ್ ನಾನು ಅವತ್ತು ಬಿಯರ್ ಮುಟ್ಲೇ ಇಲ್ಲ, ನಾನು ಆ ಬಾಟ್ಲಿಂದ ನೊರೆ ಬಂತಲ್ಲ, ಆ ನೊರೆಯನ್ನು ಟೇಸ್ಟ್ ಮಾಡಿದೆ ಮೇಡಮ್. ಫಸ್ಟ್ ಟೇಸ್ಟ್ ನಂದು ಬಿಯರ್ ಬಾಟಲಿಂದ ಬಂದ ನೊರೆ. ಆದರೆ ಅವನು ಇನ್ನೊಂದು ಮಾತು ಮುಂದುವರೆಸಿ ಹೇಳಿದ, ಮೇಡಮ್ ಅದು ಫಸ್ಟ್ ಡೇ ಇದ್ದು ನೊರೆ ನನ್ನ ಜೀವನವನ್ನು ಇವತ್ತು ಹೊರೆ ಮಾಡ್ತದೆ ಅಂತೇಳಿ ನನಗೆ ಗೊತ್ತಾಗಲಿಲ್ಲ. ಎಷ್ಟು ಕಷ್ಟ ಇತ್ತು ಅಂತೇಳಿ ಅವನಿಗೆ ಆ ಅಮಲು ವ್ಯಸನದಿಂದ ಹೊರಗೆ ಬರಲಿಕ್ಕೆ. ಕಳೆದ 1 ವರ್ಷದಿಂದ ಅವನು ಅಮಲು ಮುಕ್ತ ಜೀವನವನ್ನು ನಡೆಸ್ತಾ ಇದ್ದಾನೆ. ಅವನ ಅಮ್ಮ ಪ್ರಾಯ ಆಗಿದೆ, ಆದರೂ ಕೂಡ ಈ ಮಗನಿಗೋಸ್ಕರ ಹರಸಾಹಸವನ್ನು ಮಾಡ್ತಾ ಇದ್ದಾರೆ. ನಿನ್ನೆ ಬಂದದ್ದು ಬೇರೆ ಯಾವುದಕ್ಕಲ್ಲ, ಮೇಡಮ್ ನನ್ನ ಮಗ ಚೆನ್ನಾಗಿದ್ದಾನೆ, ಅವನಿಗೊಂದು ಮದುವೆ ಮಾಡಬೇಕು ಅಂತೇಳಿ. ಅದಕ್ಕೆ ನಾನು ಹೇಳಿದೆ, ಇಡೀ ಒಂದು ಮುಕ್ಕಾಲು ಜೀವನವನ್ನು ಅವನು ಕಳೆದು ಬಿಟ್ಟಿದ್ದಾನೆ ಈ ಒಂದು ಅಮಲು ವ್ಯಸನದಲ್ಲಿ. ಅದಕ್ಕೋಸ್ಕರ ನಾವು ಹೇಳುವಂಥದ್ದು, ಈ ಮೋಜಿಗೋಸ್ಕರ ಆ ಹುಡುಗ ಹೋದದ್ದು, ಇವತ್ತು ಅವನ ಇಡೀ ಜೀವನವನ್ನು ಕಳೆದುಕೊಂಡ. ಟು ರಿಲ್ಯಾಕ್ಸ್. ಇನ್ನು ಕೆಲವರು ಇರ್ತಾರೆ, ಯಾಕೆ ಕುಡಿತೀರಿ ಮೇಡಮ್? ಇಡೀ ದಿವಸ ಕೆಲಸ ಮಾಡಿ ಸುಸ್ತಾಗ್ತದೆ, ನರಗಳು ಸಡಿಲಾಗಲಿಕ್ಕೆ ನಾವು ಕುಡಿತೇವ. ನಂದು ಪ್ರಶ್ನೆ ನೆಕ್ಸ್ಟ್, ಅದನ್ನು ಕುಡಿದರೆ ನರಗಳು ಸಡಿಲಾಗ್ತದಾ? ಗೊತ್ತಿಲ್ಲ, ನಮ್ಮದೊಂದು ಆಲೋಚನೆ. ಇನ್ನೂ ಉಂಟು, ಅದರಲ್ಲಿ ವೈದ್ಯಕೀಯವಾಗಿ ಒಂದು 10% 20% ಆಲ್ಕೋಹಾಲನ್ನು ಉಪಯೋಗಿಸ್ತಾರೆ, ಹೌದು. ಆದರೆ 1 ಬಾಟಲ್ ಆಲ್ಕೋಹಾಲನ್ನು ಉಪಯೋಗಿಸ್ಲಿಕ್ಕೆ ಯಾರೂ ಹೇಳುವುದಿಲ್ಲ. ಸೊ ರಿಲ್ಯಾಕ್ಸಿಗೋಸ್ಕರ, ನನಗೆ ನೆಮ್ಮದಿ ಆಗ್ತದೆ, ನನಗೆ ನಿದ್ದೆ ಬೀಳ್ತದೆ, ನನ್ನ ನರಗಳು ಸಡಿಲಾಗ್ತದೆ ಅಂತೇಳಿ ಕುಡಿಯುವವರಿದ್ದಾರೆ. ಟು ಫೀಲ್ ಮೋರ್ ಸೆಲ್ಫ್ ಕಾನ್ಫಿಡೆಂಟ್, ನನಗೆ ಸೆಲ್ಫ್ ಕಾನ್ಫಿಡೆಂಟ್ ಬೇಕು ಮಾತಾಡಲಿಕ್ಕೆ. ನಮ್ಮಲ್ಲಿ ಒಂದು ಮಾತುವೆ ಉಂಟು, ನಾವು ಹೇಳುವಂಥದ್ದು, ಕುಡಿಯದಿದ್ದರೆ ಅವನು ತಲೆ ಎತ್ತುವುದಿಲ್ಲ, ಮಾತಾಡುವಷ್ಟು ಶಕ್ತಿ ಇಲ್ಲ. ಸ್ವಲ್ಪ ಏನಾದರೂ ಬಿತ್ತಂತೇಳಿ ಹೇಳಿದರೆ ಮಾತಾಡಿದವ ಮಾತಾಡ್ತಾನೆ, ನಗಡದವ ನಗಾಡ್ತಾನೆ, ಡ್ಯಾನ್ಸ್ ಮಾಡಿದವ ಡ್ಯಾನ್ಸ್ ಮಾಡ್ತಾನೆ, ಜಗಳ ಮಾಡಿದವ ಜಗಳ ಮಾಡ್ತಾನೆ. ನಿನ್ನೆ ಹೇಳ್ತಾ ಇದ್ರು, ಏನು 90 ಬಿದ್ದರೆ ಮೇಡಮು ಅವನು ಪೊಲೀಸ, ಅವನು DC ಯಾರಂತೇಳಿ ನೋಡ್ಲಿಕ್ಕೆ ಹೋಗೋದಿಲ್ಲ. ಏನು ಮಗ ನನ್ನನ್ನು ಹುಡ್ಕೊಂಡು ಬಂದಿದ್ದೆ ಅಂತೇಳಿ 90 ಹಾಕಿ ಕೇಳ್ತೇವೆ ಅಂತೇಳಿ ಹಾಗೆ ಹೇಳುವವರು ಕೂಡ ಇದ್ದಾರೆ. ಅಂದರೆ ನಮ್ಮಲ್ಲಿ ಅದನ್ನು ಹಾಕಿದಾಗ ಸೆಲ್ಫ್ ಕಾನ್ಫಿಡೆಂಟ್ ಬರ್ತದೆ, ಆತ್ಮವಿಶ್ವಾಸ ಬರ್ತದೆ ಅಂತೇಳಿ. ಟು ಫಿಟ್ ಇನ್ ಪಿಯರ್ ಪ್ರೆಷರ್, ಇದು ಜಾಸ್ತಿ ಹೇಳುವಂಥದ್ದು. ಕೆಲವೊಮ್ಮೆ ನಾವು ಹೇಳ್ತೇವೆ, ನನ್ನ ಹುಡುಗ ಬೇರೆಯವರ ಜೊತೆ ಸೇರಿಕೊಂಡು ಹಾಳಾಗಿದ್ದಾನೆ. ನನಗೆ ಇಂಥದೇ ಒಂದು ಉದಾಹರಣೆ ಸಿಕ್ಕಿತು. ಒಬ್ಬ ಹುಡುಗ 10ನೇ ಕ್ಲಾಸ್ ತನಕ ಒಳ್ಳೆ ಡಿಸ್ಟಿಂಕ್ಷನಲ್ಲಿ ಕಲಿತು ಒಳ್ಳೆ ಮಾರ್ಕ್ಸ್ ತೆಗೆದು ಪಾಸಾದ. PUCಗೆ ಹಾಕಿದ್ರು. PUCಯಲ್ಲಿ ಅರ್ಧದಲ್ಲಿ ಬಿಟ್ಟುಬಿಟ್ಟ. ಅಕ್ಟೋಬರ್ ಆಗುವಾಗ ಇವನು ಕಾಲೇಜಿಗೆ ಹೋಗೋದು ನಿಲ್ಲಿಸಿದ. ಯಾಕೆಂತೇಳಿ ಕೇಳುವಾಗ, ನನ್ನ ಅಪ್ಪ ನೋಡಲಿಕ್ಕೆ ಚಂದ ಇಲ್ಲ, ಅದಕ್ಕೋಸ್ಕರ ನಾನು ಕಾಲೇಜಿಗೆ ಹೋಗೋದಿಲ್ಲ, ಕಾಲೇಜನ್ನು ಬಿಟ್ಟು ಬಿಡ್ತೇನೆ ಅಂತ. ಆಯಿತು, ITIಗೆ ಸೇರಿಸಿದರು. ITIಗೆ ಸೇರಿಸಿ ಅಲ್ಲಿ ಆಗುವಾಗ ಅಲ್ಲಿ ಕೂಡ ಬಿಟ್ಟು ಬಿಟ್ಟ. ಮಾತಾಡಿದರೆ ಅಪ್ಪಮ್ಮನಿಗೆ ಕೈ ಎತ್ತಿ ಹೊಡೆಯಲಿಕ್ಕೆ ಬರುವ ಹುಡುಗ. ನಾನು ಒಂದು ದಿವಸ ಅಮ್ಮನ ಹತ್ರ ಕೇಳಿದೆ, ಯಾಕೆ ನಿಮ್ಮ ಹುಡುಗ ಹೀಗೆ ಮಾಡ್ತಾ ಇದ್ದಾನೆ? ಅಮ್ಮನ ಹತ್ರ ಮಾತಾಡಿದರೆ ಗೊತ್ತುಂಟಲ್ಲ, ಮಾತುಗಳ ಮೊದಲು ಕಾವೇರಿ ನದಿಗಳೇ ಹರಿಯುತ್ತದೆ. ಅವರು ಹತ್ತು ಬಿಟ್ಟರು, ಯಾಕಂತೇಳಿ ಅಷ್ಟು ಬೇಜ, ಒಬ್ಬನೇ ಮಗ, ಪ್ರೀತಿಯಿಂದ ಸಾಕಿದ ಮಗ. ನೆಕ್ಸ್ಟ್ ನಾನು ಅಪ್ಪನ ಹತ್ರ ಹೇಳಿದೆ, ನೋಡಿ ನಿಮ್ಮ ಹುಡುಗ ಎಲ್ಲ ಪೋಲಿ ಹುಡುಗರೊಟ್ಟಿಗೆ ಸೇರಿ ಹಾಳಾಗಿದ್ದಾನೆ, ನಾನೇ ಹೇಳಿಬಿಟ್ಟೆ. ಅದಕ್ಕೆ ಅವರು ಹೇಳಿದ ಒಂದು ಮಾತು, ಆ ಹುಡುಗ ಅಪ್ಪ ಚೆನ್ನಾಗಿಲ್ಲ ಅಂತೇಳಿ ಹೇಳಿದ, ಆದರೆ ಅಪ್ಪನಿಂದ ಬಂದ ಒಂದು ಚಂದದ ಮಾತು ನೋಡಿ, ಇಲ್ಲ ಮೇಡಮ್, ನನ್ನ ಮಗ ಆ ಎಲ್ಲ ಹುಡುಗರೊಟ್ಟಿಗೆ ಸೇರಿ ಹಾಳಾಗಲಿಲ್ಲ, ನನ್ನ ಮಗ ಹಾಳಾಗಿರೋದು ಅವನ ಬುದ್ಧಿಯಿಂದಲೇ, ಅವನ ಬುದ್ಧಿಯಿಂದಲೇ ಹಾಳಾಗಿದ. ಯಾರ ಜೊತೆ ಸೇರಿ ಕೂಡ ಅವನು ಹಾಳಾಗಲಿಲ್ಲ. ಹಾಗಾದರೆ ನಾನು ಯಾಕೆ ಹಾಳಾಗಲಿಲ್ಲ? ನನಗೆ ಕೂಡ ಫ್ರೆಂಡ್ಸ್ ಇದ್ದಾರಲ್ವಾ. ನಾವು ಹಾಳಾಗೋದು ನಮ್ಮ ಬುದ್ಧಿಯಿಂದಲೇ ಹೊರತು ಬೇರೆಯವರ ಬುದ್ಧಿಯಿಂದ ಅಲ್ಲ. ಈ ಪಿಯರ್ ಪ್ರೆಷರ್ ಹೇಳುವಾಗ ಫೋರ್ಸ್ ಮಾಡ್ತಾರೆ, ತುಂಬ ಮಂದಿ ಇದ್ದಾರೆ ಫೋರ್ಸ್ ಮಾಡುವವರು. ಯಾಕಂತ ಹೇಳಿದರೆ, ಆ ಗುಂಪಲ್ಲಿ ಒಂದು 4-5 ಮಂದಿ ಇರುವಾಗ ಅಲ್ಲಿ ಇಬ್ಬರು ಅಮಲು ವ್ಯಸನವನ್ನು ತಕ್ಕೊಳ್ಳುವವರು ಮತ್ತು ಇನ್ನೊಬ್ಬರು ತಕ್ಕೊಳ್ಳದವರು ಇರುವಾಗ ಅಲ್ಲಿ ಸಮಸ್ಯೆ ಆಗ್ತದೆ, ಫೋರ್ಸ್ ಆಗ್ತದೆ. ಈ ಹುಡುಗರಿಗೆ ಅಥವಾ ಹುಡುಗಿಯರಿಗೆ ಫ್ರೆಂಡ್ಶಿಪ್ಪನ್ನು ಕಳೆದುಕೊಳ್ಳಲಿಕ್ಕೆ ಬೇಡ.
ಫ್ರೆಂಡ್ಶಿಪ್ಪನ್ನು ಕಳೆದುಕೊಳ್ಳಿಕ್ಕೆ ಬೇಡ ಅಂತೇಳಿ ಹೇಳಿ ನಾವು ಅದಕ್ಕೆ ಬಲಿಯಾಗಿ ಹೋಗ್ತೇವೆ. ಅದಕ್ಕೆ ನಾವು ಪೀರ್ ಪ್ರೆಷರ್ ಅಂತೇಳಿ ಹೇಳ್ತೇವೆ. ಆ ಒಂದು ಯುವ ಜನರಲ್ಲಿ ಅದು ಜಾಸ್ತಿಯಾಗಿ ಇರ್ತದೆ. ಅದಕ್ಕೋಸ್ಕರ ನಾವು ಫ್ರೆಂಡ್ಸ್ಗಳನ್ನು ಸೆಲೆಕ್ಟ್ ಮಾಡುವಾಗ ಮತ್ತು ಅವರ ಅಭ್ಯಾಸಗಳನ್ನು ನೋಡಿಕೊಂಡು ನಾವು ಫ್ರೆಂಡ್ಶಿಪ್ಪನ್ನು ಮಾಡಬೇಕಾದದ್ದು ಬಹುಮುಖ್ಯ. ಟು ಗೆಟ್ ಅವೇ ವಿತ್ ಸಮಥಿಂಗ್, ನನಗೆ ಜೀವನದಲ್ಲಿ ಏನು ಬೇಡ, ನಾನು ಇದರಲ್ಲೇ ಮೋಜಿನಲ್ಲಿ ಅಥವಾ ಇದರೊಟ್ಟಿಗೆ ಹೋಗ್ತೇನೆ, ನನಗೆ ಯಾವುದೇ ಜವಾಬ್ದಾರಿಗಳು ಬೇಡ. ಯಾವುದೆಲ್ಲ ಡ್ರಗ್ಸ್ಗಳನ್ನು ನಾವು ಕಾಮನ್ಲಿ ಯೂಸ್ ಮಾಡ್ತೇವೆ, ತಂಬಾಕು, ಅದರಲ್ಲಿರ್ಬೋದು ಸಿಗರೇಟ್ ಆ್ಯಂಡ್ ಜರ್ದಾ, ಆಲ್ಕೋಹಾಲ್, ಬಿಯರ್, ವೈನ್ ಆ್ಯಂಡ್ ಹಾರ್ಡ್ ಲಿಕ್ಕರ್ಸ್, ಕೆನಬಿಸ್, ಗಾಂಜಾ, ಬ್ರೌನ್ ಶುಗರ್, ಹೆರೋಯಿನ್ ಅಂತೇಳಿ ಹೇಳ್ತೇವೆ. ಮೆಡಿಕಲಿ ಯೂಸ್ಡ್ ಪ್ರಿಸ್ಕ್ರಿಪ್ಷನ್ ಡ್ರಗ್ಸ್ ಅಂತೇಳಿ ಹೇಳ್ತೇವೆ. ಮೆಡಿಕಲ್ ಆಗಿ ನೋವಿನ ಮಾತ್ರೆ ಇರ್ಬೋದು, ಇಂಜೆಕ್ಷನ್ಸ್ ಇರ್ಬೋದು, ಕಾಫ್ ಸಿರಸ್ ಇರ್ಬೋದು, ಇದನ್ನು ನಾವು ಯೂಸ್ ಮಾಡುವಂಥದ್ದು. ತಂಬಾಕು, ಮಿಕ್ಸ್ ಆಫ್ 3000 ಡೇಂಜರಸ್ ಕೆಮಿಕಲ್ಸ್ ಅಥವಾ ಪ್ರೋಟೀನ್ಸ್. ಹೆಚ್ಚಿನ ಮಕ್ಕಳು ಚೈನಿ ಈ ಎಂತ ಪಾನ್ ಮಸಾಲ ಇದರಿಂದೆಲ್ಲ ಗೊತ್ತಿರ್ತದೆ. ನಾನು ಹೇಳ್ತೇನೆ ಇದು ಏನಾಗ್ತದೆ, ಹೇಗೆ ನಾವು ಶಾಲಾ ಮಕ್ಕಳು ಬಲಿ ಬೀಳ್ತೇವೆ ಅಂತೇಳಿ. ದೇರ್ ಈಸ್ ನೋ ಸೇಫ್ ಲೆವೆಲ್ ಆಫ್ ಟೊಬ್ಯಾಕೊ ಯೂಸ್ ಅಂತೇಳಿ ಹೇಳ್ತೇವೆ. ಕೆಲವರು ಹೇಳ್ತಾರೆ ಏನಂತ ಹೇಳಿದರೆ ತಂಬಾಕನ್ನು ಸೇಫ್ ಲೆವೆಲ್, ಯಾಕಂತ ಹೇಳಿದರೆ ಅದು ಹೊಟ್ಟೆಯೊಳಗಡೆ ಹೋಗೋದಿಲ್ಲ, ಬಾಯಿಂದಲೇ ಅಲ್ಲಿ ಇಲ್ಲಿ ಮಾತ್ರ ಅದರ ಕೆಲಸ, ಮತ್ತೆ ಏನೂ ಕೆಲಸ ಇಲ್ಲ ಅಂತೇಳಿ. ಸೊ ನಮ್ಮ ಇದೇ ಒಂದು ಪ್ರದೇಶದಿಂದ ಒಬ್ಬ ಹುಡುಗ ಬಂದಿದ್ದ. ಅವನ ಅಮ್ಮನದು ಒಂದೇ ಚಿಂತೆ, ನನ್ನ ಹುಡುಗ ಕುಡಿಯೋದನ್ನು ಬಿಡಬೇಕು ಮೇಡಮ್, ಅದರೊಟ್ಟಿಗೆ ಒಂದು ಪ್ಯಾಕೆಟ್ ತಿಂತಾನೆ ಮೇಡಮ್ ಮಧು ಅಂತೇಳಿ, ಅದನ್ನು ಬಿಡಬೇಕು ಅಂತೇಳಿ ಹೇಳ್ತಾರೆ. ಆಯಿತು, ಕೌನ್ಸಿಲಿಂಗ್ ಆಯಿತು, ಟ್ರೀಟ್ಮೆಂಟ್ ಆಯಿತು. 1 ತಿಂಗಳ ನಂತರ ಮನೆಗೆ ಕಳಿಸಿಕೊಡುವಾಗ ಹೇಳಿದೆ, ನೋಡಪ್ಪ ಜೀವನದ ಜೊತೆ ಚೆಲ್ಲಾಟ ಆಡಬೇಡ, ತಿಂದದ್ದಾಯಿತು ಕುಡಿದದ್ದಾಯಿತು, ಇನ್ನಾದರೂ ಚೆನ್ನಾಗಿ ಬಾಳು ಅಂತೇಳಿ ಹೇಳಿ ಕಳಿಸಿದೆವು. ಅಮ್ಮನಿಗೆ ಕೂಡ ಹೇಳಿದೆವು, ಡೌಟ್ ಮಾಡಬೇಡಿ. ಕೆಲವೊಮ್ಮೆ ಏನಾಗ್ತದೆ ಅಂತ ಹೇಳಿದರೆ ಸ್ವಲ್ಪ ವಾಸನೆ ಬಂದರೂ ಕೂಡ ಬಾಯನ್ನು ಓಪನ್ ಮಾಡಿ ಸ್ಮೆಲ್ ತಕ್ಕೊಳ್ಳೋದು, ಅವರ ಮೇಲೆ ಡೌಟ್ ಪಡೋದು, ಇದನ್ನೆಲ್ಲ ಮನೆಯಲ್ಲಿ ಮಾಡ್ತಾರೆ. ಸೊ ಅದು ಕೂಡ ಅವರಿಗೆ ತೊಂದರೆ ಮಾಡ್ತಾರೆ. ಅದಕ್ಕೋಸ್ಕರ ಅಮ್ಮನಿಗೆ ಹೇಳಿಕೊಳ್ಳಿ, ನೀವು ಅವರ ಮೇಲೆ ಸಂಶಯ ಮಾಡಬೇಡಿ, ನೀವು ಜಾಗ್ರತೆಯಿಂದ ಇರಿ ಅಂತೇಳಿ. ಆಯಿತು, ಇವನು ಕುಡಿಯಲೇ ಇಲ್ಲ ಪುಣ್ಯಾತ್ಮ. ಕುಡಿಯಿದ್ರೆ ಕಣ್ಣು ಕೆಂಪಾಗ್ತದೆ, ತೂರಾಡಿಕೊಂಡು ಬರ್ತಾನೆ, ಅಮ್ಮನಿಗೆ ಗೊತ್ತಾಗ್ತದೆ, ಮನೆಯಲ್ಲಿ ಗಲಾಟೆ ಆಗ್ತದಂತೆ ಕುಡಿಲಿಲ್ಲ. ಆದರೆ ಇವನು ಏನು ಮಾಡ್ತಿದ್ದ ಅಂತೇಳಿ ಹೇಳಿದರೆ, ಎಲ್ಲರೂ ಮಲಗಿದ ಮೇಲೆ ಆ ಪಾನ್ ಪರಾಕಿದ್ದು ಪ್ಯಾಕೆಟನ್ನು ನಾವು ಹೇಗೆ ಈಗ ಬೆಡ್ಶೀಟನ್ನು ಒಳಗಡೆ ಮೊಬೈಲ್ ಇಟ್ಕೊಂಡು ಮೆಸೇಜ್ ಮಾಡ್ತೇವೆ, ಅದೇ ರೀತಿ ಇವನು ಮೆಲ್ಲ ಓಪನ್ ಮಾಡೋದು, ಮತ್ತು ಆ ಪಾನ್ ಪರಾಕನ್ನು ತಿನ್ನೋದು, ಮಲಗೋದು. ಅವನು 8 ಗಂಟೆ ಮಲಗಿದರೆ 8 ಗಂಟೆ ಪಾನ್ ಪರಾಕ ಅವನ ಬಾಯಲ್ಲಿ ಇರ್ತಿತ್ತು. ಅಮ್ಮನಿಗೆ ಗೊತ್ತಾಯಿತು, ನಾವು ಹೇಳಿದ್ದೇವಲ್ಲ ಡೌಟ್ ಮಾಡಬೇಡಿ ಅಂತೇಳಿ. ಅಮ್ಮ ಕೇಳಲಿಕ್ಕೆ ಹೋಗಲಿಲ್ಲ. ಒಂದು ದಿವಸ ಬೆಳಿಗ್ಗೆದ್ದು ಹುಡುಗ ಬ್ರಷ್ ಮಾಡ್ತಾ ಇದ್ದಾನೆ. ಬ್ರಷ್ ಮಾಡುವಾಗ ಅವನ ಬ್ರಷ್ ತಪ್ಪಿ ಅವನ ಗಲ್ಲಕ್ಕೆ ತಾಗಿತು. ಗಲ್ಲದಿಂದ ಬ್ರಷ್ ಹೊರಗಡೆ, ಯಾಕಂತ ಹೇಳಿದರೆ ಇಲ್ಲಿ ಪಾನ್ ಪರಾಕ್ ಇಟ್ಟು 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 ಎಲ್ಲ ಕರಗಿ ಹೋಗಿದೆ, ಕೇವಲ ಚರ್ಮ ಮಾತ್ರ ಇತ್ತು, ಅಲ್ಲಿ ಒಂದು ತೂತೇ ಆಯಿತು. ಅವನು ನನ್ನ ಹತ್ರ ಹೇಳಿದ ಮಾತು, ಮೇಡಮ್ ಅಮ್ಮ ಹೇಳಿದ್ದು ನಾನು ಕೇಳಿಲ್ಲ, ನೀವು ಹೇಳಿದ್ದು ಕೇಳಿಲ್ಲ, ಆದರೆ ಇವತ್ತು ನನಗೆ ಪಾಠ ಕಲಿಸಿದ್ದು ನಾನು ತಿಂದ ಮಧು. ಯಾಕಂತ ಹೇಳಿದರೆ ಇಲ್ಲಿ ಪ್ಲಾಸ್ಟಿಕ್ ಸರ್ಜರಿ ಮಾಡಲಿಕ್ಕೆ ಭಾರಿ ಕಷ್ಟ ಇದೆ. ಅದಕ್ಕೋಸ್ಕರ ನಾವು ಏನು ಮಾಡ್ತೇವೆ ಅದನ್ನು ಆಲೋಚನೆ ಮಾಡಿ ನಾವು ಮಾಡಬೇಕಾದದ್ದು. ಸೊ ಅದನ್ನು ತಂಬಾಕನ್ನು ನಾವು ಯಾವುದೇ ಸೇಫ್ ಲೆವೆಲ್ ಅಂತೇಳಿ ಯೂಸ್ ಮಾಡಲಿಕ್ಕೆ ಆಗಲ್ಲ. ಆಲ್ಕೋಹಾಲ್ ಏನು ಹೇಳ್ತೇವೆ, ಆಲ್ಕೋಹಾಲ್ ಇಸ್ ನಾಟ್ ಹೆಲ್ತ್ ಡ್ರಿಂಕ್ ಅಂತೇಳಿ ಹೇಳ್ತೇವೆ. ಕೆಲವರು ಹೇಳ್ತಾರೆ ಬಿಯರ್ ಕುಡಿದ್ರೆ ದಪ್ಪ ಆಗ್ತಾರೆ ಅಂತ, ಅಲ್ವಾ? ಶರಾಬು ಸ್ವಲ್ಪ ಕುಡಿದ್ರೆ ನರಗಳು ಸಡಿಲಾಗ್ತದೆ ಅಂತೇಳಿ ಹೇಳ್ತೇವೆ. ಕೆಲವರು ಏನು ಚಿಹ್ನೆ ಮಾತ್ರೆಯನ್ನು ಶರಾಬಲ್ಲಿ, ಮೊನ್ನೆ ಒಂದು ಹುಡುಗಿದ್ದು ಪ್ರಶ್ನೆ ನನಗೆ, ಮೇಡಮ್ ಆ ಸಣ್ಣದಿಂದಲೇ ಚಿಹ್ನೆ ಮಾತ್ರೆ ಕೊಡುವಾಗ ಎಂತ ಶರಾಬಲ್ಲಿ ಕೊಟ್ಟು ಮಕ್ಕಳಿಗೆ ಅಭ್ಯಾಸ ಆಗಿದೆ, ಮಕ್ಕಳೆಲ್ಲ ಹಠ ಮಾಡೋದಿಲ್ಲ ಅಂತ. ಹಠ ಮಾಡೋದಿಲ್ಲ ಚಿಹ್ನೆ ಮಾತ್ರೆಯಿಂದಲ್ಲ, ಈ 5 ml ಏನು ನಾವು ಕೊಡ್ತೇವೆ ಮಗುವಿಗೆ, ಅದರ ಅಮಲೆ ಮಗುವಿಗೆ ಸಾಕಾಗ್ತದೆ. 20% ಆಫ್ ಆಲ್ ಡ್ರಿಂಕರ್ಸ್ ಗೆಟ್ ಎಡಿಕ್ಟೆಡ್. ಹೇಗೆ ನಾವು ಎಲ್ಲರೂ ಸಕ್ಕರೆ ತಿಂತೇವೆ ಅಲ್ವಾ, ಎಲ್ಲರಿಗೆ ಡಯಾಬಿಟಿಸ್ ಬರ್ತದ, ಅದೇ ರೀತಿ ಎಷ್ಟೋ ಮಂದಿ ಕುಡಿತಾರೆ, ಅದರಲ್ಲಿ 20% ಎಡಿಕ್ಷನ್ ಬಂದೇ ಬರ್ತದೆ. ಎಡಿಕ್ಷನ್ ನಾವು ಹೇಳುವಂಥದ್ದು ಪ್ರಾಯ ಆದಮೇಲೆ ಬರಬೇಕು, 40 ದಾಟಿದ ಮೇಲೆ ಬರಬೇಕಂತೇಳಿ ಇಲ್ಲ. ಎನಿಬಡಿ ಕ್ಯಾನ್ ಗೆಟ್ ಎಡಿಕ್ಟೆಡ್. ಐ ಪ್ರಿಫರ್ ವಿಸ್ಕಿ ಅಂತೇಳಿ ಹೇಳ್ತಾ ಉಂಟು ಮಗು, ಅಲ್ವಾ? ಹಾಲಿನ ಬಾಟಲನ್ನು ದೂರ ತಳ್ಳಿದೆ, ವಿಸ್ಕಿ ಬಾಟಲನ್ನು ಇಟ್ಕೊಂಡು ನನಗೆ ವಿಸ್ಕಿ ಬೇಕು ಅಂತ ಹೇಳ್ತಾರೆ. ನಮ್ಮ ಡ್ರಿಂಕ್ಸ್ ನೋಡಿ, 0 to 5 ಮಿಲ್ಕ್ ಬಾಟಲ್, ಗೋಲಿ ಸೋಡಾ, ಪೆಪ್ಸಿ, ರಾಯಲ್ ಸ್ಟ್ಯಾಗ್. ಇದು ಎಲ್ಲ ಮುಗಿದ ಮೇಲೆ ನಮ್ಮ ಸೆಂಟರ್ಗಳಲ್ಲಿ ಕೊಡೋದು ನಾವು ಬಾಟಲನ್ನು ಉಲ್ಟಾ ಮಾಡಿ. ಯಾಕಂತ ಹೇಳಿದರೆ ಆವಾಗ ಅವರಿಗೆ ಗ್ಲಾಸ್ ಎತ್ತು ಕುಡಿಯುವ ತಾಕತ್ತು ಇರುವುದಿಲ್ಲ, ನಾವು ಡ್ರಿಪ್ಸನ್ನೇ
ಹಾಕಬೇಕಾಗ್ತದೆ. ಅದಕ್ಕೋಸ್ಕರ ಡ್ರಿಂಕ್ಸ್ ಅಕಾರ್ಡಿಂಗ್ ಟು ಮೈ ಏಜ್ ಅಂತೇಳಿ ಹೇಳ್ತೇವೆ. ನಿಮ್ಮಲ್ಲಿ ಒಂದು ಪ್ರಶ್ನೆ, ಅಷ್ಟು ಸಣ್ಣ ಮಗು ಎಡಿಕ್ಟ್ ಆಗ್ಬೋದಾ? ಅಷ್ಟು ಸಣ್ಣ ಮಗು ಅಮಲಿಗೆ ಅಥವಾ ಅಮಲು ವ್ಯಸನಕ್ಕೆ ಬಲಿಯಾಗ್ಬೋದಾ? ಏನು ಹೇಳ್ತೀರಿ? ನಮ್ಮ ಮಂಗಳೂರಿನ ಹೊರ ವಲಯದಲ್ಲಿದ್ದ ಒಂದು ಕುಟುಂಬ, ತಂದೆ ತಾಯಿ, ಅಜ್ಜ ಅಜ್ಜಿ, ಮತ್ತು ಆ ಒಂದು ಜೋಡಿಗೆ ಒಂದು ಸಣ್ಣ ಮಗು, 2 ವರ್ಷದ್ದು ಮಗು. ಅಜ್ಜನಿಗೆ ಯಾವಾಗಲೂ ಮಧ್ಯಾಹ್ನ ಊಟದ ಟೈಮಲ್ಲಿ ಒಂದು ಒಳ್ಳೆಯ ಅಭ್ಯಾಸ, 90 ಕುಡಿದು ಮತ್ತೆ ಊಟ ಮಾಡಿ 1 ಗಂಟೆ ಮಲಗುವಂಥದ್ದು. ಸೊ ಈ ಅಜ್ಜ ಗ್ಲಾಸ್ ತೆಗೆದು ಆ 90ಯನ್ನು ಗ್ಲಾಸಿಗೆ ಹಾಕುವಾಗ ಈ 2 ವರ್ಷದ ಮಗು ಮೊಮ್ಮಗ ಚಕ ಚಕ ಅಂತೇಳಿ ಬರುವುದು. ಆ ಮೊಮ್ಮಗ ಚಕ ಚಕ ಅಂತೇಳಿ ಅಜ್ಜನ ಹತ್ರ ಬರುವಾಗ ಅಜ್ಜನಿಗೆ ಭಾರೀ ಖುಷಿ. ಅಜ್ಜ ಏನು ಮಾಡೋದು? ಗ್ಲಾಸನ್ನು ಕೊಡೋದಿಲ್ಲ, ಆ ಗ್ಲಾಸಲ್ಲಿ ಬೆರಳು ಮುಳುಗಿಸಿ ಆ ಮೊಮ್ಮಗನ ಬಾಯಿಗೆ ಕೊಡೋದು. ಮೊಮ್ಮಗನಿಗೆ ಒಂದು ಬೇರೆ ಟೇಸ್ಟ್, ಹಾಲಿದ್ದು ಟೇಸ್ಟ್ ಅಲ್ಲ, ಬೇರೆ ಟೇಸ್ಟ್. ಮೊಮ್ಮಗನಿಗೆ ಭಾರಿ ಖುಷಿ, ಆ ಟೇಸ್ಟ್ ಮಾಡೋದು, ಮೊಮ್ಮಗ ಹೋಗೋದು. ಒಂದು ದಿವಸ ಅಜ್ಜ ನೆಂಟರ ಮನೆಗೆ ಹೋದರು, ಅಜ್ಜ ಮನೆಯಲ್ಲಿ ಇಲ್ಲ. ಮಧ್ಯಾಹ್ನ ಊಟ ಕೊಡಲಿಕ್ಕೆ ಆಗುವಾಗ ಮಗು ಊಟ ಮಾಡಲಿಕ್ಕೆ ಕೇಳೋದಿಲ್ಲ. ಹೇಗೇಗೋ ಮಾಡಿದ್ರು, ಏನು ತೋರಿಸಿದ್ರು, ಎಲ್ಲಿ ಕರ್ಕೊಂಡೋದ್ರು, ಮಗು ಊಟ ಮಾಡಲಿಕ್ಕೆ ಕೇಳೋದಿಲ್ಲ. ಮಗು ಒಳಗೆ ಬರ್ತದೆ, ಮೇಜಿಗೆ ಕೈ ತೋರಿಸ್ತದೆ, ಕಬಟಿಗೆ ಕೈ ತೋರಿಸ್ತದೆ, ಹೀಗೆ ಮಾಡ್ತದೆ ಮಗು. ಇವರಿಗೆ ಏನಂತೇಳಿ ಅರ್ಥ ಆಗಲಿಲ್ಲ. ಮತ್ತು ಏನು ಏನು ಅಂತೇಳಿ ಆಲೋಚನೆ ಮಾಡುವಾಗ ಮತ್ತೆ ಇವರ ಮನಸ್ಸಿಗೆ ಹೊಳೆಯಿತು. ಮತ್ತೆ ಅಜ್ಜ ತಂದಿದ್ದ 90ಯನ್ನು ಗ್ಲಾಸಿಗೆ ಹೊಯ್ದು ಆ ಗ್ಲಾಸಲ್ಲಿ ಬೆರಳು ಹಾಕಿ ಮಗುವಿನ ಬಾಯಿಗೆ ಕೊಟ್ಟ ಮೇಲೇ ಮಗು ಊಟ ಮಾಡಲಿಕ್ಕೆ ಶುರು ಆದದ್ದು. ಆಲೋಚನೆ ಮಾಡಿ, ವ್ಯಸನ ಮಕ್ಕಳಿಗೂ ಬರ್ಬೋದು, ದೊಡ್ಡವರಿಗೂ ಬರ್ಬೋದು, ಸಿರಿವಂತರಿಗೂ ಬರ್ಬೋದು, ಬಡವರಿಗೂ ಬರ್ಬೋದು, ಕಲಿತವರಿಗೂ ಬರ್ಬೋದು, ಕಲಿಯದವರಿಗೂ ಬರ್ಬೋದು, ಮೇಲ್ಜಾತಿಯವರಿಗೂ ಬರ್ಬೋದು, ಕೆಳಜಾತಿಯವರಿಗೂ ಬರ್ಬೋದು, ಹುಡುಗರಿಗೂ ಬರ್ಬೋದು, ಹುಡುಗಿಯರಿಗೂ ಬರ್ಬೋದು. ಈಗ ಈಕ್ವಲ್ ಆಗಿ ನಾವು ಟ್ರೀಟ್ಮೆಂಟ್ ಮಾಡ್ತಾ ಇದ್ದೇವೆ. ಕೇವಲ ಗಂಡಸರಿಗೆ ಮಾತ್ರ ಅಲ್ಲ, ಹೆಣ್ಮಕ್ಕಳಿಗೆ ಕೂಡ ನಾವು ಟ್ರೀಟ್ಮೆಂಟನ್ನು ಸ್ಟಾರ್ಟ್ ಮಾಡಿದ್ದೇವೆ. ಯಾಕೆ ಹೆಣ್ಮಕ್ಕಳು ನಮಗೆ ಟ್ರೀಟ್ಮೆಂಟಿಗೆ ಜಾಸ್ತಿ ಸಿಗೋದಿಲ್ಲ ಅಂತೇಳಿ ಒಂದೇ ಒಂದು ಸಮಸ್ಯೆ. ಈ ಗಂಡಸರು ಟ್ರೀಟ್ಮೆಂಟಿಗೆ ಹಾಕುವಾಗ ಈ ಮನೆಯ ಹೆಣ್ಮಕ್ಕಳು ಏನು ಮಾಡ್ತಾರೆ ಅಂತ ಹೇಳಿದರೆ, ಮೇಡಮ್ ಅವರು ಕುಡಿಯದಿದ್ದರೆ ಸಾಕು, ಅವರ ಏನು ಕೆಲಸ ಇದ್ದರೂ, ಅವರ ಏನು ಜವಾಬ್ದಾರಿ ಇದ್ದರೂ ನಾವು ಅದನ್ನು ಸುಧಾರಿಸಿಕೊಂಡು ಹೋಗ್ತೇವೆ, ಒಮ್ಮೆ ಅವರನ್ನು ಅಡ್ಮಿಟ್ ಮಾಡೋಣ, ಅವರ ಒಂದು ಶರಾಬನ್ನು, ಅವರ ವ್ಯಸನವನ್ನು ಬಿಟ್ಟು ಬಿಡೋಣ ಅಂತೇಳಿ ಹೇಳ್ತಾರೆ. ಫಸ್ಟ್ ಕ್ಲಾಸ್. ಆದರೆ ಹೆಣ್ಣು ಮಕ್ಕಳಿಗೆ ಬರುವಾಗ ಮನೆಯಲ್ಲಿ ಅಡುಗೆ ಮಾಡುವವರು ಯಾರು, ಮನೆಯಲ್ಲಿ ಮಕ್ಕಳಿಗೆ ಸ್ನಾನ ಮಾಡಿಸುವವರು ಯಾರು, ಇದೆಲ್ಲ ಕ್ವೆಶ್ಚನ್ಗಳು ಬಂದು ಎಷ್ಟೋ ಹೆಣ್ಣು ಮಕ್ಕಳು ಟ್ರೀಟ್ಮೆಂಟ್ ಇಲ್ಲದೆ ಜೀವನದಲ್ಲಿ ಸಮಸ್ಯೆಯನ್ನು ಅನುಭವಿಸೋರು ಇದ್ದಾರೆ. ಅದಕ್ಕೋಸ್ಕರ ಎಡಿಕ್ಷನ್ ಯಾರಿಗೆ ಕೂಡ ಆಗ್ಬೋದು. ಈ ಮಗು ದೊಡ್ಡದಾಯಿತು, ಇವತ್ತು ಕೂಡ ಒಂದು ಅಮಲು ವ್ಯಸನಿಯಾಗಿ ಜೀವನವನ್ನು ನಡೆಸ್ತಾ ಇದ್ದಾರೆ. ಇದು ನಡೆದ ಘಟನೆ, ನಾನು ಯಾವುದು ಸುಳ್ಳು ಘಟನೆಗಳನ್ನು ಹೇಳುವುದಿಲ್ಲ. ಯಾಕಂದರೆ ನಾನು ಕತೆ ಪುಸ್ತಕ ಓದುವುದಿಲ್ಲ, ನಾನು ನಿಜ ಜೀವನವನ್ನು ನಡೆಸುವಂಥದ್ದು. ಏನು ಇನ್ಸಿಡೆಂಟ್ ನನಗೆ ಸಿಕ್ಕಿದೆ ಅದನ್ನು ನಾನು ನಿಮಗೆ ಹೇಳ್ತದೆ. ಯಾವುದೇ ಎಲ್ಲಿಂದ ಸಿಕ್ಕಿದ್ದು, ಯಾರೋ ಹೇಳಿದ್ದನ್ನು ಹೇಳ್ತಾ ಇಲ್ಲ, ನಾನು ಏನು ಕಣ್ಣಾರೆ ನೋಡಿದ್ದೇನೆ ಅದನ್ನು ನಿಮಗೆ ಹೇಳುವಂಥದ್ದು. ಇದು ಡ್ರಗ್ಸ್ ಏನು ಇರ್ಬೋದು, ಬ್ರೌನ್ ಶುಗರ್ ಇರ್ಬೋದು, ಹೆರೋಯಿನ್ ಇರ್ಬೋದು, ಇದರ ಬಗ್ಗೆ ನಾಲೆಜ್. ವಾಟ್ ಡು ಯು ಥಿಂಕ್ ದ ಮೇನ್ ಕಾಸಸ್ ಆಫ್ ಸಬ್ಸ್ಟೆನ್ಸ್ ಅಬ್ಯೂಸ್? ದ ಗೌರ್ಮೆಂಟ್, ನಾನು ಆಗಲೇ ಹೇಳಿದೆ, ಇಂಡಿವಿಜುವಲ್, ಫ್ಯಾಮಿಲಿ, ಸ್ಟ್ರೆಸ್, ಪ್ರಾಬ್ಲಮ್ಸ್, ಎನಿ ಅದರ್ ಮ್ಯಾಟರ್ಸ್. ಇದನ್ನು ನೀವು ಆಲೋಚನೆ ಮಾಡಬೇಕು. ಗೌರ್ಮೆಂಟ್ ಆದರೆ ಗೌರ್ಮೆಂಟ್ ಹೇಗೆ, ಇಂಡಿವಿಜುವಲ್ ಆದರೆ ನಾವು ವೈಯಕ್ತಿಕವಾಗಿ ಹೇಗೆ, ಫ್ಯಾಮಿಲಿ ಆದರೆ ಫ್ಯಾಮಿಲಿ. ಫಾದರ್ ಹೇಳಿದರು ಆಗ ಮಾತಾಡುವಾಗ, ಕೆಲವೊಂದು ಕುಟುಂಬಗಳಲ್ಲಿ ತಂದೆ ತಾಯಿ ಮಾತಾಡಲಿಕ್ಕೆ ಸಿಗುವುದಿಲ್ಲ, ಮಕ್ಕಳು ನಿರಾಶರಾಗ್ತಾರೆ, ಮಕ್ಕಳಿಗೆ ಸ್ಟ್ರೆಸ್ ಆಗ್ತದೆ, ಮಕ್ಕಳು ಹೊರಗಡೆ ಯಾರೋ ಮಾತಾಡುವವರನ್ನು ಹುಡುಕಿಕೊಳ್ತಾರೆ, ಮತ್ತು ತೊಂದರೆಗಳು ಪ್ರಾರಂಭವಾಗ್ತದೆ ಅಂತೇಳಿ. ಸೊ ಇದರ ಬಗ್ಗೆ ನಾವು ಆಲೋಚನೆಯನ್ನು ಮಾಡಬೇಕಾದದ್ದು. ವಾಟ್ ಕ್ಯಾನ್ ಡ್ರಗ್ಸ್ ಡೂ ಟು ಎ ಸ್ಮಾರ್ಟ್, ಹೆಲ್ತಿ, ಎಂಥೂಸಿಯಾಸ್ಟಿಕ್ ಯಂಗ್ಸ್ಟರ್ಸ್? ನಮಗೆ ಯಂಗ್ಸ್ಟರ್ಸ್ಗೆ ಏನು ಮಾಡ್ತದೆ? ಎಫೆಕ್ಟ್ ಅಕಾಡೆಮಿಕ್ ಪರ್ಫಾರ್ಮೆನ್ಸ್. ನಮ್ಮ ಶಾಲಾ ಜೀವನವನ್ನು ನಾವೀಗ ಓದ್ತೇವಾದರೆ, ಕಲಿತೇವಾದರೆ ಅಲ್ಲಿ ಓದಲಿಕ್ಕೆ ಬಿಡುವುದಿಲ್ಲ, ಕಲೀಲಿಕ್ಕೆ ಬಿಡುವುದಿಲ್ಲ, ನಮ್ಮನ್ನು ಮುಂದುವರಿಸಲಿಕ್ಕೆ ಬಿಡುವುದಿಲ್ಲ, ನಮಗೆ ಓದಿನಲ್ಲಿ ಆಸಕ್ತಿ ಇಲ್ಲ, ನಾವು ಎಲ್ಲೋ ಹೋಗ್ತೇವೆ, ಏನೋ ಒಂದು ಬೇರೆ ಬೇರೆ ಕೆಲಸಗಳಲ್ಲಿ ತೊಡಗಿಕೊಳ್ತೇವೆ. ಈಗ ನೋಡಿ, ಇತ್ತೀಚಿನ ಒಂದು ತುಂಬ ಹೇಯ ಕೃತ್ಯಗಳಾಯಿತು ನಮ್ಮ ದಕ್ಷಿಣ ಕನ್ನಡದಲ್ಲಿ. ಯಾರೋ ಸೀನಿಯರ್ಸ್ ಇಲ್ಲ,
ಎಲ್ಲ ಜೂನಿಯರ್ಸ್. ಹಾಗಾದರೆ ನಾವು ಎಲ್ಲಿ ಮುಟ್ಟಿದ್ದೇವೆ ಅಂತೇಳಿ ಆಲೋಚನೆ ಮಾಡಬೇಕು. ಕಾಸ್ ಫಿಸಿಕಲ್ ಡಿಟೋರಿಯೇಷನ್, ಮತ್ತು ನಮ್ಮ ಜೀವನವನ್ನು ಕಳ್ಕೊಳ್ತೇವೆ. ನಾನು ಹೇಳಿದೆಲ್ಲ, ನಮಗೆ ಜೀವನದಲ್ಲಿ ಆಸಕ್ತಿ ಇಲ್ಲ, ನಮ್ಮ ಆರೋಗ್ಯವನ್ನು ಕಳ್ಕೊಳ್ತೇವೆ, ನಮ್ಮಲ್ಲಿ ಸ್ವಚ್ಛತೆ ಇಲ್ಲ, ಹೆಲ್ತ್ ಆ್ಯಂಡ್ ಹೈಜೀನ್ ಇಲ್ಲ, ಯಾವುದಕ್ಕೆ ನಾವು ಜಾಸ್ತಿ ಗೋಷ್ಠಿ ಕೊಡೋದಿಲ್ಲ, ನಮ್ಮಷ್ಟಕ್ಕೆ ನಾವು ಒಂದು ಏನೋ ಜೀವನದಲ್ಲಿ ಏನೂ ಇಲ್ಲದವರಾಗಿ ಬದುಕ್ತೇವೆ. ನನ್ನಲ್ಲಿ ಕೆಲವು PPT ಇದು ವಿಡಿಯೋಸ್ ಇದೆ, ನಾನು ತೋರಿಸ್ತೇನೆ ನಿಮಗೆ ನಂತರ. ಹ್ಯಾಂಪರ್ ಪರ್ಸನಾಲಿಟಿ ಡೆವಲಪ್ಮೆಂಟ್. ಒಮ್ಮೆ ಅಮಲು ವ್ಯಸನಕ್ಕೆ ಬಲಿಯಾದ ಮೇಲೆ, ಪ್ರಾರಂಭ ಆದ ಮೇಲೆ ಆ ವ್ಯಕ್ತಿಯ ವ್ಯಕ್ತಿತ್ವ ತುಂಬ ಸಮಸ್ಯೆಗೆ ಒಳಗಾಗ್ತದೆ. ಅವನು ಮಾತಾಡಲಿಕ್ಕೆ ಆಗೋದಿಲ್ಲ, ಅವರು ಹೇಳಿದ್ದನ್ನು ಕೇಳುವುದಿಲ್ಲ, ಅವರು ಕೂತಲ್ಲಿ ಕೂತ್ಕೊಳ್ಳೋದಿಲ್ಲ. ಸಾಧಾರಣ ನಾವು ಹೇಳಿಕೋದ್ರೆ ಅವರ 99% ಬ್ರೈನ್ ಡೆಡ್ ಆಗ್ತದೆ. ಸೊ ಒಂದು ಥರದ ಮಾನಸಿಕ ರೋಗಿ ಅಂತೇಳಿ ಹೇಳ್ಬೋದು. ನಿಮಗೊಂದು ಸಣ್ಣ ಒಂದು ಘಟನೆಯನ್ನೇ ಹೇಳ್ತೇನೆ. 2014ರಲ್ಲಿ ಡೆಲ್ಲಿಯಿಂದ ಒಬ್ಬ ಹುಡುಗ ಬಂದಿದ್ದ ನಮ್ಮಲ್ಲಿ, ಮೆರೈನ್ ಇಂಜಿನಿಯರಿಂಗ್ ಮಾಡಿದ ಹುಡುಗ. ಅವನು ಸಾಧಾರಣ ಒಂದು ಮೆರೈನ್ ಇಂಜಿನಿಯರಿಂಗ್ ಮಾಡಿ ನೆಬೋಶ್ ಕೋರ್ಸ್ ಮಾಡಿ ಅವನಿಗೆ ಕೆಲಸ ಮಾಡಿದರೆ 1 ಲಕ್ಷ, ಒಂದು ತಿಂಗಳಿಗೆ 1 ಲಕ್ಷ ಸಂಬಳ ಸಿಗ್ತಾ ಇತ್ತು. ನೋಡಿ ಈ ಕುಟುಂಬದ ಘಟನೆ ನೋಡಿ. ಮನೆಯಲ್ಲಿ ತಂದೆ ಬ್ಯಾಂಕ್ ಮ್ಯಾನೇಜರ್, ತಾಯಿ ಮಕ್ಕಳನ್ನು ಒಳ್ಳೆಯ ರೀತಿಯಲ್ಲಿ ಕಲಿಸಬೇಕು, ಉತ್ತಮ ರೀತಿಯಲ್ಲಿ ವಿದ್ಯಾಭ್ಯಾಸ ಕೊಡಬೇಕು ಅಂತ ಹೇಳಿ ಮಕ್ಕಳನ್ನು ಅಜ್ಜಿ ಮನೆಯಲ್ಲಿ ಬಿಟ್ಟು ವಿದೇಶಕ್ಕೆ ಹೋದವರು. ಏನಾಯಿತು? ವಿದೇಶದಿಂದ ಬರುವಾಗ ಅಜ್ಜಿ ಏನು ಮಾಡ್ತಿದ್ರು ಅಂತ ಹೇಳಿದರೆ, ಮಕ್ಕಳನ್ನು ಶಾಲೆಗೆ ಕಳಿಸ್ತಿದ್ರು, ಶಾಲೆಗೆ ಏನು ಬೇಕೋ ಅದನ್ನು ಕೊಡ್ತಿದ್ರು. ಆದರೆ ಮಕ್ಕಳ ನೈತಿಕತೆಯ ಬಗ್ಗೆ, ಮಕ್ಕಳು ಏನು ಮಾಡ್ತಾ ಇದ್ದಾರೆ, ಯಾವ ರೀತಿಯ ವ್ಯವಹಾರದಲ್ಲಿ ತೊಡಗಿದ್ದಾರೆ ಅಂತ ಹೇಳಿದರೆ ಅಜ್ಜಿ ಗಮನ ಹರಿಸಲಿಕ್ಕೆ ಹೋಗಲಿಲ್ಲ. ಹುಡುಗಿ ಬೆಳೆಯುವಾಗ ಒಂದು ಹುಡುಗನೊಟ್ಟಿಗೆ ಫ್ರೆಂಡ್ಶಿಪ್ ಆಯಿತು, ಅವಳು ಅದರಲ್ಲಿ ತಲ್ಲೀನಲಾದ್ಲು. ಹುಡುಗ 10ನೇ ಕ್ಲಾಸಲ್ಲಿ ಇರುವಾಗಲೇ ಬೀಡಿ ಸಿಗರೇಟನ್ನು ಸೇದಲಿಕ್ಕೆ ಪ್ರಯತ್ನ ಮಾಡಿದ, ಅಂದರೆ ಪ್ರಾರಂಭಿಸಿದ. ಇವನು ಇಂಜಿನಿಯರಿಂಗ್ ಮುಗಿಸುವಾಗ ಅವನು ದೊಡ್ಡ ಗಾಂಜಾ ಎಡಿಕ್ಟ್ ಅಂತೇಳಿ ಹೇಳ್ತೇವೆ, ಆ ಮಾದಕ ವಸ್ತುವನ್ನು ಸೇದಿ ಅವನೊಂದು ಹಂತಕ್ಕೆ ಆಗಿದ್ದ. ಅವನು ನಮ್ಮಲ್ಲಿ ಬಂದದ್ದು ಹೇಗೆ? ಅವನು ಮುಂಬೈಯಿಂದ ಉಡುಪಿಯವರಿಗೆ ಕೇವಲ ಬೆತ್ತಲೆ ಟ್ರೈನಲ್ಲಿ ಪ್ರಯಾಣ ಮಾಡಿ ಬಂದಿದ್ದಾನೆ. ನೀವು ಆಲೋಚನೆ ಮಾಡಿ, ಒಂದು ಇಂಜಿನಿಯರಿಂಗ್ ಮಾಡಿದ ಹುಡುಗ, ಅವನ ಮೈ ಮೇಲೆ ಬಟ್ಟೆ ಇಲ್ಲ, ಅವನು ಅಲ್ಲಿಂದ ಓಡಿ ಬರುವಾಗ ಉಡುಪಿಯಲ್ಲಿ ಅವನ ಮಾವ ಅವನನ್ನು ಹಿಡಿದು ಅವನಿಗೆ ಬಟ್ಟೆ ತೊಡಿಸಿ ನಮ್ಮ ಸೆಂಟರಿಗೆ ಹಾಕಿದ್ದು. ನಾವು ಅವರಿಗೆ ಸಂದರ್ಶನ ಮಾಡಲಿಕ್ಕೆ, ಅಂದರೆ ಅವನನ್ನು ಭೇಟಿಯಾಗಲಿಕ್ಕೆ, ಅವನ ಹತ್ರ ಮಾತಾಡಲಿಕ್ಕೆ ಹೋಗುವಾಗ ಅವನು ನನ್ನನ್ನು ದುರುಗುಟ್ಟಿ ನೋಡುದು. ನಿನಗೆ ದುಡ್ಡು ಬೇಕಿತ್ತಲ್ಲ, ನಿಮಗೆ ನಾವು ಬೇಡವಾದಿತ್ತಲ್ಲ, ಅದಕ್ಕೋಸ್ಕರ ನೀನು ಹೋದೆಯಲ್ಲ, ನನ್ನ ಹತ್ತಿರ ಬರಬೇಡ, ನೀನು ಹೋಗು. ಅಂದರೆ ಅವನಿಗೆ ಏನಾಗಿದೆ ಅಂತ ಹೇಳಿದರೆ, ಆ ಪ್ರಾಯದಲ್ಲಿ ಏನು ಸಿಗಬೇಕಿತ್ತು ಅದು ಸಿಗಲಿಲ್ಲ, ಪ್ರೀತಿ ವಾತ್ಸಲ್ಯ ಏನು ಸಿಗಲಿಲ್ಲ, ಅವನು ಅಮಲಿನ ದಾಸನಾಗಿ ಬಿಟ್ಟಿದ್ದಾನೆ. ಇತ್ತ ಕಡೆ ಹೆಣ್ಮಗಳು, ನಾನು ಒಂದು ವಾರ ಆದಮೇಲೆ ತಾಯಿಯನ್ನು ಕರೆಸಿದೆ, ಡೆಲ್ಲಿಯಿಂದ ಕರೆಸಿದೆ. ತಾಯಿ ಬಂದರು, ಈಚೆ ಉಡುಪಿ ಮಂಗಳೂರಿನವರೇ ಅವರು, ಆದರೆ ಅಲ್ಲಿ ಡೆಲ್ಲಿಯಲ್ಲಿ ಸೆಟಲ್ ಆಗಿದ್ದರು. ತಾಯಿ ಹತ್ರ ಕರೆದು ನಾನು ಅವರ ಚರಿತ್ರೆಯನ್ನು ಕೇಳುವಾಗ, ಈ ಮಕ್ಕಳು ದೊಡ್ಡವರಾದ ಮೇಲೆ ತಾಯಿ ವಾಪಸ್ ಊರಿಗೆ ಬಂದರು. ಮಕ್ಕಳು ದೊಡ್ಡವರಾಗಿ ಬಿಟ್ಟಿದ್ದಾರೆ, ಮಕ್ಕಳ ಆಲೋಚನೆಗಳೇ ಬೇರೆ, ತಂದೆ ತಾಯಿಯ ಆಲೋಚನೆಗಳೇ ಬೇರೆ. ಒಂದು ದಿವಸ ತಾಯಿ ಮಗಳ ಹತ್ರ ಮಾತಾಡುವಾಗ ಮಗಳು ಹೇಳಿದ್ದು ತಾಯಿ ಕೇಳುವುದಿಲ್ಲ, ತಾಯಿ ಹೇಳಿದ್ದು ಮಗಳು ಕೇಳುವುದಿಲ್ಲ. ಒಂದು ದಿವಸ ಜೋರು ಗಲಾಟೆ ಆಯಿತು ಮನೆಯಲ್ಲಿ. ಮಗಳದು ಒಂದೇ ವಾದ, ಈ ಮನೆಯಲ್ಲಿ ಒಂದೇ ನೀನಿರಬೇಕು ಅಥವಾ ನಾನಿರಬೇಕು ಅಂತ ಹೇಳಿದ್ಲು. ಮಗಳು ಸೀದಾ ಮನೆಯಿಂದ ಹೊರಗೆ ನಡೆದಳು. ಹೊರಗೆ ನಡೆದು ಹೋಗುವಾಗ ಎದುರಿಗೆ ಅಪ್ಪ ಸಿಕ್ಕಿದ. ಎಲ್ಲಿ ಹೋಗ್ತಾ ಇದೆ? ಇಲ್ಲ, ನನಗೆ ಅಮ್ಮನೊಟ್ಟಿಗೆ ಜೀವನ ಮಾಡಲಿಕ್ಕೆ ಆಗೋದಿಲ್ಲ, ಅವಳು ಅದೇ ಮನೆಯಲ್ಲಿರಲಿ, ನಾನು ಹೊರಟು ಹೋಗ್ತೇನೆ. ಅಪ್ಪ ಏನು ಮಾಡಿದ? ಸಮಾಧಾನ ಮಾಡಿದ, ಕರ್ಕೊಂಡು ಬಂದ. ವಾಪಸ್ ಕರ್ಕೊಂಡು ಬಂದು ಒಳಗೆ ಹೊಸಲು ದಾಟಿದ್ದಾರೆ ಮಾತ್ರ ಅಮ್ಮನದು ಫಸ್ಟ್ ಪ್ರಶ್ನೆ, ನೀನು ಯಾಕೆ ಅವಳನ್ನು ಕರೆತಂದೆ ಒಳಗಡೆ? ಅವಳು ನಾನು ಹೇಳಿದ್ದು ಕೇಳುವುದಿಲ್ಲ, ಅವಳು ಮನೆ ಬಿಟ್ಟು ಹೋಗ್ತೇನೆ ಅಂತ ಹೇಳಿದರೆ ಅವಳು ಹೋಗಲಿ. ಅಷ್ಟಾಗುವಾಗ ಪ್ರೀತಿಯಿಂದ ಕರೆತಂದ ಅಪ್ಪ ಮಗಳನ್ನು ದೂರಕ್ಕೆ ತಳ್ಳಿ ಕಪಾಳಕ್ಕೆ ಒಂದು ಹೊಡೆದು ಬಿಟ್ಟ. ಎಲ್ಲ ಕಡೆ ಸಿಟ್ಟು ನೋಡಿ, ಅಪ್ಪನ ಹತ್ರ ಸಿಟ್ಟು, ಅಮ್ಮನ ಹತ್ರ ಸಿಟ್ಟು, ಮಗಳ ಸಿಟ್ಟು. ಮಗಳು ಏನು ಮಾಡಿದ್ರು? ಈ ಸಿಟ್ಟಿನ ಮರದಲ್ಲಿ ಒಳಗಡೆ ಹೋದ್ಲು, ಬೆಡ್ರೂಮಲ್ಲಿ ಇದ್ದ ಮಸ್ಕಿಟೋ ಲಿಕ್ವಿಡನ್ನು ಕುಡಿದು ಬಿಟ್ಲು. ವಿಷವ, ಮಸ್ಕಿಟೋ ಲಿಕ್ವಿಡ್ ಇರ್ತೇವಲ್ಲ ನಾವು, ಅದು ಕುಡಿದು ಬಿಟ್ಲು. ವಿಷವ ಅಂತೇಳಿ ನಾನು ನಿಮ್ಮ ಹತ್ರ ಕೇಳುವಂಥದ್ದು. ಇಸ್ ಇಟ್ ಪಾಯ್ಸನ್? ಎಲ್ಲರೂ ಆಲೋಚನೆ ಮಾಡಿದ್ದು ಹಾಗೇನೆ. ಅರ್ಧ ಗಂಟೆ ಆಗಿದೆ, ಮಕ್ಕಳಿಗೆ ಜೀವದಲ್ಲಿ ಏನೇನೋ ಆಗ್ತಾ ಉಂಟು ಒಳಗಡೆ. ಅವಳು ಅಪ್ಪ ಅಮ್ಮ ಅಂತೇಳಿ ಕರೀತಾ ಇದ್ದಾಳೆ. ಅಪ್ಪ ಅಮ್ಮ ಓಡಿ ಬಂದರು. ಮಗಳ ಸ್ಥಿತಿ ನೋಡುವಾಗ ಎಲ್ಲರ ಸಿಟ್ಟು
0%ಗೆ ಇಳಿದಿದೆ. ಏನು ಮಾಡೋದು? ಈಗ ಮಗಳನ್ನು ಬಚಾವ್ ಮಾಡಬೇಕು. ಈಗ ಹೊಡೆದು ಆಯಿತು, ಅವಳು ಲಿಕ್ವಿಡ್ ಕುಡಿದಾಯಿತು, ಮಗಳನ್ನು ಎತ್ತಿಕೊಂಡು ಆಸ್ಪತ್ರೆಗೆ ಓಡಿ ಹೋದರು. ನಾವೆಲ್ಲರೂ ಮಾಡೋದು ಅದನ್ನೇ. ಓಡಿ ಹೋದ್ಮೇಲೆ ಏನು ಹೇಳ್ತೇವೆ ಡಾಕ್ಟರ್ ಹತ್ರ? ಏನು ಆಗಿದೆ ಅಂತೇಳಿ ವಿವರಿಸೋದಿಲ್ಲ ನಾವು ಯಾರು. ಹೇಳ್ತೇವೆ ನನ್ನ ಮಗಳನ್ನು ಹೇಗಾದರೂ ಮಾಡಿ ಬದುಕಿಸಿ ಡಾಕ್ಟ್ರೆ, ನಿಮಗೆ ಪುಣ್ಯ ಬರುತ್ತೆ ಅಂತೇಳಿ. ಇವರು ಕೂಡ ಹೇಳಿದ್ದು ಅಷ್ಟೇ. ಮಗಳ ಬಾಯಿಯಿಂದ ನೊರೆ ಬರ್ತಾ ಇದೆ. ಇದನ್ನು ನೋಡಿದ ಡಾಕ್ಟರ್ ಏನು ಆಲೋಚನೆ ಮಾಡಿದರು? ಹುಡುಗಿಗೆ ಪಿಟ್ಸ್ ಬಂದಿದೆ ಅಂತ ಹೇಳಿದರು. ಪಿಟ್ಸ್ ಇಂಜೆಕ್ಷನ್ ಕೊಟ್ಟ. ಹುಡುಗಿ ಅದೇ ಟೇಬಲ್ ಮೇಲೆ ಪ್ರಾಣವನ್ನು ಕಳೆದುಕೊಂಡಳು. ಹುಡುಗನಿಗೆ ನಮ್ಮ ಸೆಂಟರಿಗೆ ಬರುವ ತನಕ ಅವಳ ತಂಗಿ ತೀರಿ ಹೋಗಿದ್ದಾಳೆ ಅಂತೇಳಿ ಗೊತ್ತಿಲ್ಲ. ಅಂದರೆ ಅವನ ಬ್ರೈನ್ ಅಷ್ಟು ಡಲ್ ಆಗಿದೆ. ಆ ತಂದೆ ತಾಯಿ ಹೇಳಿದ ಮಾತು, ನಮ್ಮಲ್ಲಿ ಇವತ್ತು ದುಡ್ಡಿದೆ, ನಮ್ಮಲ್ಲಿ ಇವತ್ತು ಬಂಗಲೆ ಇದೆ, ನಮ್ಮಲ್ಲಿ ಇವತ್ತು ಬಂಗಾರ ಇದೆ, ನಮ್ಮಲ್ಲಿ ಇವತ್ತು 2 ಕಾರ್ ಇದೆ, ಆದರೆ ನಮ್ಮ ಮಕ್ಕಳು ನಮ್ಮ ಕೈಯಲ್ಲಿ ಇಲ್ಲ. ಇಲ್ಲಿ ಒಂದು ನಾವು ಪ್ರಶ್ನೆ ಮಾಡಬೇಕಾದದ್ದು, ತಪ್ಪು ಯಾರದು? ತಂದೆ ತಾಯಿ ಇದ್ದ, ಮಕ್ಕಳದ ಅಂತೇಳಿ. ಸೊ 2 ಕಡೆಯಿಂದ ತಪ್ಪುಗಳಿದೆ. ಅದನ್ನು ಅವರು ತಿದ್ದಿಕೊಳ್ಬೇಕಿತ್ತು, ತಿದ್ದಿಕೊಳ್ಳಿಕ್ಕೆ ಆಗಲಿಲ್ಲ. ಸೊ ಇವತ್ತು ಯಾಕೆ ಇನ್ಸಿಡೆಂಟನ್ನು ಹೇಳ್ತೇನೆ ಅಂತೇಳಿ ಹೇಳಿದರೆ, ನಮ್ಮಲ್ಲಿ ಕೂಡ ಇಂಥ ಇನ್ಸಿಡೆಂಟ್ಗಳು ನಡೀತಾ ಇದೆ, ನಮಗೆ ಗೊತ್ತಾಗೋದಿಲ್ಲ ಕೆಲವೊಮ್ಮೆ. ಅದಕ್ಕೋಸ್ಕರ ನಾವು ನಮ್ಮ ಕಣ್ಣುಗಳನ್ನು ತೆರೆದು ಇಂಥ ಘಟನೆಗಳನ್ನು ನಡೆದಲ್ಲಿ ನಾವು ಅದನ್ನು ಸರಿಪಡಿಸಿಕೊಂಡು ಹೋಗುವ. ಇವತ್ತಿಗೂ ಕೂಡ ಹುಡುಗ ಚೆನ್ನಾಗಿದ್ದಾನೆ, ಇಲ್ಲಂತೇಳಿ ಇಲ್ಲ, ಕೆಲಸಕ್ಕೆ ಹೋಗ್ತಾನೆ. ಆದರೆ ತಾಯಿ ಆ ಶಾಲೆಗೆ ಹೋಗುವಾಗ ಏನು ಮಾಡಲಿಲ್ವ ಕೆಲಸ, ಆ ಕೆಲಸವನ್ನು ತಾಯಿ ಇವತ್ತು ಮಾಡಬೇಕು. ತಾಯಿ ಮಗನನ್ನು ಎಬ್ಬಿಸಬೇಕು, ತಾಯಿ ಸ್ನಾನಕ್ಕೆ ಕಳಿಸಬೇಕು, ಅವನನ್ನು ಆಫೀಸ್ ತನಕ ಬಿಟ್ಟು ಬರಬೇಕು, ಮತ್ತೆ ಪುನಃ ಹೋಗಿ ಆಫೀಸಿಂದ ಕರೆತರಬೇಕು. ಎಷ್ಟು ಅವನ ಟೀನೇಜಲ್ಲಿ ಮಾಡಿದ ಕೆಲಸ ಅವನೊಂದು ಯುವಕನಾದ ಮೇಲೆ ಆ ತಾಯಿ ಮಾಡ್ತಾ ಇದ್ದಾರೆ ಇವತ್ತು. ಅದಕ್ಕೋಸ್ಕರ ಇದೆಲ್ಲ ನಮ್ಮ ಪರ್ಸನಾಲಿಟಿಯನ್ನು ತೊಂದರೆ ಮಾಡ್ತದೆ. ಇನ್ಕ್ರೀಸ್ ವೈಲೆನ್ಸ್, ಆಕ್ಸಿಡೆಂಟ್ಸ್ ಆ್ಯಂಡ್ ಹೈ ರಿಸ್ಕ್ ಬಿಹೇವಿಯರ್, ಇದನ್ನು ನಾವು ಪ್ರತಿ ನಮ್ಮ ನ್ಯೂಸ್ ಪೇಪರ್ಗಳಲ್ಲಿ ಕೇಳ್ತಾ ಇದ್ದೇವೆ. ಸೊ ಲೀಡ್ ಟು ಎಂಟ್ಯಾಂಗಲ್ಮೆಂಟ್ ಇನ್ ಎ ಮೆಸ್ಸಿ ಲಾಸೂಟ್. ನಾವು ಶಾಲೆಗೆ ಹೋಗಬೇಕಾದವರು ಮತ್ತೆ ಪೊಲೀಸ್ ಸ್ಟೇಷನ್, ಕೋರ್ಟ, ಎಲ್ಲಿಗೆ ಮತ್ತೆ ಜೈಲಿಗೆ ಎಲ್ಲೆಲ್ಲಿ ಅಲೆದಾಡಬೇಕಾಗ್ತದೆ. ಸೊ ಸ್ಮೋಕ್ಲೆಸ್ ಟೊಬ್ಯಾಕೋ, ಜರ್ದ ಹೇಳ್ತೇವೆ, ನಾವು ಅದನ್ನು ನುಂಗುವುದಿಲ್ಲ ಮೇಡಮ್, ನಾವು ಅದನ್ನು ಬಿಸಾಡಿ ಬಿಡ್ತೇವೆ ಅಂತೇಳಿ ಹೇಳುವಂಥದ್ದು. ಬ್ಯಾಡ್ ಬ್ರೆತ್, ಡಿಸ್ಕಲರ್ಡ್ ಟೀತ್, ಡಿಕ್ರೀಸ್ ಸ್ಮೆಲ್ ಆ್ಯಂಡ್ ಟೇಸ್ಟ್ಲೆಸ್ನೆಸ್, ಓರಲ್ ಕ್ಯಾನ್ಸರ್ ಅಂತ ಹೇಳ್ತೇವೆ. ಇದರ ಬಗ್ಗೆ ಇನ್ನೂ ವಿಷಯಗಳು ಇದೆ ತೋರಿಸಲಿಕ್ಕೆ. ಸೊ ನಾವು ಏನು ಮಾಡಬೇಕು? ನಾವು ಯುವಕರಾಗಿ ಏನು ಮಾಡಬೇಕು? ನಾವು ಇದರ ಜೊತೆ, ಮಾದಕ ವಸ್ತುಗಳ ಜೊತೆಗೆ ಹೋಗಬೇಕಾ, ಅಥವಾ ನಾವು ನಮ್ಮನ್ನು ಹೇಗೆ ರೂಢಿಸಿಕೊಳ್ಬೇಕು? ಖುಷಿ ಆಗ್ತದಲ್ಲ. ಯೂಸ್ ಮೋರ್ ವೆಜಿಟೇಬಲ್ಸ್ ಆ್ಯಂಡ್ ಫಿಶ್, ಜಾಸ್ತಿ ತರಕಾರಿ ಮತ್ತು ಮೀನಲ್ಲಿ ಅಯೋಡಿನ್ ಇದೆ ಅಂತ ಹೇಳ್ತಾರೆ. ಯಾಕಂತೇಳಿ ನಾವು ಕರಾವಳಿ ಪ್ರದೇಶದವರು, ನಮ್ಮ ಸೆಂಟರಿಗೆ ಬಂದವರು ಹೇಳ್ತಾರೆ, ಮೇಡಮ್ ಮಂಗಳೂರಾಗೆ ಕೂಡ ನೀವು ಮೀನು ಕೊಡೋದಿಲ್ವಾ ಅಂತೇಳಿ, ನಿಮ್ಮಲ್ಲಿ ಮೀನು ಇಲ್ವಾ ಅಂತ ಹೇಳಿ. ಅದಕ್ಕೋಸ್ಕರ ನಮ್ಮ ಡೈಲಿ ಫುಡಲ್ಲಿ ಮೀನಿದೆ. ಅದಕ್ಕೋಸ್ಕರ ನಾವು ಜಾಸ್ತಿ ತರಕಾರಿ ಮತ್ತು ಮೀನನ್ನು ತಿಂದರೆ ನಮ್ಮ ಜೀವಕ್ಕೆ ಅಯೋಡಿನ್ ಬರ್ತದೆ, ಡ್ರಗ್ಸ್ಗಳು ತಿಂದರೆ ಅಲ್ಲ. ಅದನ್ನು ನಾವು ಮನದಟ್ಟು ಮಾಡಿಕೊಳ್ಬೇಕು. ಕೆಲವರು ಹೇಳ್ತಾರೆ, ಮೇಡಮ್ ನಾನು ಒಂದು ದಿವಸ ಸೇರ್ತೇನೆ, 1 ಗ್ಲಾಸ್ ಬಿಯರ್ ಕುಡಿತೇನೆ, ವೀಕೆಂಡಿಗೆ 1 ಗ್ಲಾಸ್ ಬಿಯರ್ ಕೊಡ್ತೇನೆ. ನನ್ನಲ್ಲಿರುವ 33 ಮಂದಿ, ಇವತ್ತಿಗೆ 34 ಮಂದಿ ಇದ್ದಾರೆ ಸೆಂಟ್ರಲ್ಲಿ, ಪ್ರತಿಯೊಬ್ಬರು ಹೇಳಿದ್ದು ಅದನ್ನೇ. ನಾನು ಒಂದು ಸರ್ತಿ ಟೇಸ್ಟ್ ನೋಡಿ ಬಿಡ್ತೇನೆ, ನಾನು ವಾರಕ್ಕೆ ಒಮ್ಮೆ ಕುಡಿತೇನೆ. ಇವತ್ತು ಅದು ಕುಡಿತ ಅಥವಾ ಅಮಲು ಬಿಟ್ಟು ಅವರಿಗೆ ಬದುಕಲಿಕ್ಕೆ ಆಗೋದಿಲ್ಲ. ಎಂಥ ಥರದ ಎಡಿಕ್ಷನ್ ನಾನು ಹೇಳ್ತೇನೆ ನಿಮಗೆ. ನಮ್ಮಲ್ಲಿ ಬರ್ತಾರೆ, ನಮ್ಗೆ ಗೊತ್ತು, ನನ್ನ ಸ್ಟಾಫ್ ಕೂಡ ಕೂತಿದ್ದಾರೆ ಇಲ್ಲಿ. ಬಂದ ಒಂದು 7 ದಿವಸಕ್ಕೆ ಅವರಿಗೂ ಹೇಗೂ ಹುಚ್ಚಿಡೀತದೆ, ನಮ್ಮನ್ನು ಹುಚ್ಚು ಹಿಡಿಯುವಾಗೆ ಮಾಡ್ತಾರೆ ಅವರು. ಎಲ್ಲರೂ ಬರುವಂಥದ್ದು ಮಾದಕ ವ್ಯಸನಗಳಿಗೆ. ಕೇವಲ 90 ಹೊಡೆದು 1 ಗ್ಲಾಸ್ ಬಿಯರ್ ಕುಡಿದು ಬರುವವರಲ್ಲ. ರೌಂಡ್ ದಿ ಕ್ಲಾಕ್ ಅಂದರೆ 24 ಗಂಟೆ ಕುಡಿತ ಇಲ್ಲದೆ, ಮಾದಕ ವಸ್ತುಗಳು ಇಲ್ಲದೆ ನನಗೆ ಬದುಕಲಿಕ್ಕೆ ಆಗೋದಿಲ್ಲ ಅಂತೇಳಿ ಹೇಳುವವರು ನಮ್ಮ ಸೆಂಟರಿಗೆ ಬರ್ತಾರೆ. ಕೆಲವರನ್ನು ಹೊತ್ತು ತರ್ತಾರೆ, ಕೆಲವರನ್ನು ಕಟ್ಟಿ ತರ್ತಾರೆ, ಕೆಲವರನ್ನು ಪೊಲೀಸರು ತರ್ತಾರೆ, ಕೆಲವರು ಸ್ವಂತ ಇಚ್ಛೆಯಿಂದ ಬರ್ತಾರೆ. ಕೆಲವರು ಊಟ ಮಾಡದೆ 15 ದಿವಸಗಳಾಗ್ತದೆ. ನೀರು ಕುಡಿದರೂ ಕೂಡ ಅವರಿಗೆ ವಾಮಿಟ್ ಆಗಿರ್ತದೆ. ಅವರಿಗೆ ನಾವು ಗ್ಲೂಕೋಸ್ ಹಾಕಿ ನೆಟ್ಟಗೆ ನಿಲ್ಲಿಸಬೇಕು. ಅವರ ಕಥೆಗಳನ್ನು ಕೇಳಿದರೆ ನಿಮ್ಮ ಕಣ್ಣಲ್ಲಿ ನೀರು ಬರ್ಬೋದು. ಸ್ವಲ್ಪ ನೆಟ್ಟಗೆ ಆಗ್ತಾರಲ್ಲ, ಬಂದ ಮೇಲೆ ಬರುವಾಗ ಮತಿ ಇರುವುದಿಲ್ಲ, ಆದರೆ ಒಂದು ದಿವಸ ಆದಮೇಲೆ 2 ದಿವಸ ಆದಮೇಲೆ ಅವರಿಗೆ ಬೋಧ ಬರ್ತದೆ. ಮೆಲ್ಲ ಬರ್ತಾರೆ, ಬಂದು ಕೇಳ್ತಾರೆ ಎಲ್ಲರ ಹತ್ರ, ನಿನ್ನ ಹತ್ರ ಬೀಡಿ ಉಂಟಾ, ನಿನ್ನ ಹತ್ರ ಮಧು ಉಂಟಾ, ನನಗೆ ಸ್ವಲ್ಪ ಸಿಗ್ಬಹುದಾ? ಇದು ಡಯಲಾಗ್ಸ್, ತಿಳಿತಲ್ಲ. ಎಲ್ಲಿ ಸಿಗದ ಮೇಲೆ ನನ್ನ ಟೇಬಲ್ ಹತ್ರ ಬರ್ತಾರೆ, ಮೇಡಮ್ ಒಂದು ಸಣ್ಣ ತುಂಡು ಬೀಡಿ ಇದ್ದರೆ ಕೊಡಿ ಮೇಡಮ್, ಸ್ವಲ್ಪ ಮಧು ಇದ್ದರೆ ಕೊಡಿ ಮೇಡಮ್, ನಾನು ಸ್ವಲ್ಪ ಯಾರಿಗೂ ತೋರಿಸದೆ ನಾನು ತಿಂತೇನೆ. ಯಾಕೆಂತ ಹೇಳಿದರೆ, ಮೇಡಮ್ ಅದು ತಿನ್ನದಿದ್ದರೆ ನನಗೆ
ಊಟ ಸೇರುವುದಿಲ್ಲ, ನನಗೆ ಮಲಗಲಿಕ್ಕೆ ಆಗುವುದಿಲ್ಲ, ನನಗೆ ಟಾಯ್ಲೆಟಿಗೆ ಹೋಗಲಿಕ್ಕೆ ಆಗುವುದಿಲ್ಲ, ನನಗೆ ಹುಚ್ಚು ಹಿಡಿದಾಗೆ ಆಗ್ತದೆ. ಇದು ಹೇಳುವಂಥದ್ದು ಅವರು, ತಿಳಿತಲ್ಲ. ಆದರೆ ಅದು ವಿಷ ಅಂತೇಳಿ ಗೊತ್ತಿದ್ದು ಕೂಡ ಅವನು ಸರಿಯಾಗ್ತಾನೆ. ಅದು ಕೊಟ್ಟರೆ ಅಂದರೆ ಅವನ ಕ್ರೇವಿಂಗ್ ಹೋಗ್ತದೆ. ಆದರೆ ಕೊಟ್ಟರೆ ನಾನು ದೊಡ್ಡ ತಪ್ಪು ಮಾಡಿದಾಗೆ ಆಗ್ತದೆ, ನಾನು ದೊಡ್ಡ ಅಪರಾಧಿ. ನಾವು ಏನು ಮಾಡಬೇಕು ಆ ಟೈಮಲ್ಲಿ? ಅವರ ಕ್ರೇವಿಂಗನ್ನು ಇಳಿಸ್ಬೇಕು, ತಿಳಿತಲ್ಲ. ಆವಾಗ ನಾವು ಅವರಿಗೆ ನಿಕೋಟಿನ್ ಕೊಡ್ತೇವೆ, ನಿಕೋಟೆಕ್ಸ್ ಕೊಡ್ತೇವೆ, ಚಾಕ್ಲೇಟ್ಸ್ ಕೊಡ್ತೇವೆ, ಅವರಿಗೆ ತಲೆಗೆ ಎಣ್ಣೆ ಹಾಕಿ ಮಸಾಜ್ ಮಾಡಲಿಕ್ಕೆ ಹೇಳ್ತೇವೆ. ಸೊ ಅವರು ಶಾಂತ ಆಗ್ತಾರೆ. ಅವರು ಏನು ಮಾಡ್ತಾರೆ ಗೊತ್ತುಂಟಾ? ಇದೆಲ್ಲ ಸಿಗದಿದ್ದ ಮೇಲೆ, ಸಿಗುವುದಿಲ್ಲ ಅಂತೇಳಿ ಗೊತ್ತಾದ ಮೇಲೆ ಏನು ಮಾಡ್ತಾರೆ ಗೊತ್ತಾ? ನೀವು ಸರ್ಪ್ ಕೊಡಲಿಕ್ಕಿಲ್ಲ, ನಾವು ವಾಷಿಂಗಿಗೆ ಸರ್ಪ್ ಕೊಡ್ತೇವೆ, ವಾಷಿಂಗ್ ಪೌಡರ್, ಅದನ್ನು ಕಾಗದದಲ್ಲಿ ಕಟ್ತಾರೆ, ಬಾಯಲ್ಲಿರ್ತಾರೆ. ನನಗೆ ಏನು ಬೇಕು ಅಂದರೆ ನನಗೆ ಮನಸ್ಸಿದೆ ಅದು ಇಲ್ಲದೆ ಬದುಕಲಿಕ್ಕೆ, ಆದರೆ ನನ್ನಲ್ಲಿರುವ ನರಗಳು ಕೇಳುವುದಿಲ್ಲ, ಸರ್ಪನ್ನು ಇಡ್ತಾರೆ. ಸೋಪ್ ಕೊಟ್ಟರೆ ಸೋಪನ್ನು ಗುದ್ದಿ ಅದನ್ನು ಇಡ್ತಾರೆ. ನ್ಯೂಸ್ ಪೇಪರ್ ಎಲ್ಲಿ ಕಾಣಲಿಕ್ಕೆ ಸಿಗಲಿಕ್ಕಿಲ್ಲ, ಆ ನ್ಯೂಸ್ ಪೇಪರನ್ನು ಮುದ್ದೆ ಮಾಡಿ ಬಾಯೊಳಗೆ ಇಡ್ತಾರೆ. ಆ ಪ್ರಿಂಟಿಗಲ್ಲಿ ಒಂದು ಕೆಮಿಕಲ್ ಬರ್ತದೆ, ಅದು ಒಂದು ಬಾಯಲ್ಲಿರ್ತಾರೆ. ಪೇಸ್ಟ್ ಕೊಡಲಿಕ್ಕಿಲ್ಲ, ಆ ಟೂತ್ ಪೇಸ್ಟ್ ಕೊಟ್ಟರೆ ಬೆಳಗಿನಿಂದ ಸಾಯಂಕಾಲ ತನಕ ಅವನ ಹಲ್ಲು ಜುತ್ತಾ ಇರ್ತಾನೆ. ನೀನು ಯಾಕೆಪ್ಪ ಪೇಸ್ಟ್ ತಿಂತಿ ಅಂತೇಳಿ ಕೇಳಿದರೆ, ಮೇಡಮ್ ನಾನು ಪೇಸ್ಟ್ ತಿಂತಾ ಇಲ್ಲ, ನನಗೆ ಹಲ್ಲು ನೋವಾಗ್ತದೆ, ಅದಕ್ಕೆ ನಾನು ಹಲ್ಲುಜ್ತಾ ಇದ್ದೇನೆ. ನಿಮಗೆ ಏನು ಸಿಗಲಿಲ್ಲ, ಕಿಚನಿಗೆ ಹೋಗ್ತಾರೆ, ಚಹಾ ಹುಡಿ ಸಿಕ್ಕಿದ್ದನ್ನು ಇಡ್ತಾರೆ, ಪೇಪರಲ್ಲಿ ಫೋಲ್ಡ್ ಮಾಡ್ತಾರೆ, ಅದನ್ನು ಎಂತ ರೋಲ್ ಮಾಡಿ ಬೀಡಿ ಎಳೀತಾರೆ, ಇದನ್ನೆಲ್ಲ ಮಾಡುವಂಥದ್ದು. ಏನು ಸಿಗದಿದ್ದಾಗ ಗೋಡೆಗಳನ್ನು ಸ್ಕ್ರೇಪ್ ಮಾಡ್ತಾರೆ ಮಕ್ಕಳೇ. ಗೋಡೆಗಳನ್ನು ಉದುರಿ ಅದು ಏನು ಆಯಿಲ್ ಅದು ನಮ್ಮ ಸಿಗ್ತದೆ, ಆ ಪೇಂಟನ್ನು ಕಾಗದದಲ್ಲಿ ಹಾಕ್ಕೊಂಡು ತಿಂತಾರೆ. ಎಡಿಕ್ಷನ್ ಅಂತ ಹೇಳಿದರೆ ಅಷ್ಟು ಜೋರು. ನೀವು ಹೇಳುವಷ್ಟು ಇವತ್ತು ಮುಡ್ತೇನೆ ನಾಳೆ ಬಿಟ್ಟು ಬಿಡ್ತೇನೆ ಅಂತೇಳಿ ನೀವು ಭಾವಿಸಬೇಡಿ ದಯವಿಟ್ಟು. ಇದಕ್ಕೆ ನಾವೇ ಸಾಕ್ಷಿ. ನಮ್ಮಲ್ಲಿರುವ ಎಷ್ಟೋ ವ್ಯಕ್ತಿಗಳು ಎಡಿಕ್ಷನ್ನಿಂದಾಗಿ ಹೊರಗೆ ಬರಲಿಕ್ಕೆ ಆಗದೆ ಸಾವನ್ನಪ್ಪಿದ್ದಾರೆ. ಸಾಯಲಿಕ್ಕೆ ಪ್ರತಿಯೊಬ್ಬರಿಗಿದೆ, ನನಗೂ ಇದೆ, ನಿಮಗೂ ಇದೆ, ಎಲ್ಲರಿಗೂ ಇದೆ. ಆದರೆ ಈ ಕೆಟ್ಟ ಮಾದಕ ವಸ್ತುಗಳನ್ನು ಉಪಯೋಗಿಸಿ ನೊಂದು ಸಾಯಬೇಡಿ. ಅಂದರೆ ಹೀನಾಯ ಸಾವಿದು, ತಿಳಿತಲ್ಲ. ಎಷ್ಟೋ ಕಷ್ಟದಿಂದ ಕೆಲವೊಮ್ಮೆ ನಾನು ಹೇಳ್ತೇನೆ, ಕೆಲವು ಮಾತಾಡುವ ಮಾತುಗಳು, ಮನೆಯವರು ಗೋಳಿಡುವ ವಿಷಯಗಳನ್ನು ಕೇಳಿದರೆ ನಮಗೆ ಯಾವುದು ಬೇಡ ಅಂತೇಳಿ ಕಾಣ್ತದೆ. ಸೊ ಯೂಸ್ ಮೋರ್ ಫ್ರೆಶ್ ಫ್ರೂಟ್ ಜ್ಯೂಸ್. ನಾವು ಹೋಗ್ತೇವೆ, ಕೊಕೊಕೋಲಾ ಕುಡಿತೇವೆ, ಪೆಪ್ಸಿ ಕುಡಿತೇವೆ ಅಲ್ವಾ, ಭಾರಿ ಖುಷಿ ನಮಗೆ ಕುಡಿಲಿಕ್ಕೆ. ದಯವಿಟ್ಟು ಇವತ್ತಿನಿಂದ ಅದನ್ನು ಬಂದ್ ಮಾಡಿ. ಸೊ ಏನು ನಮ್ಮಲ್ಲಿ ಲಿಂಬೆ ಹಣ್ಣಿನ ಜ್ಯೂಸ್ ಇದೆ, ಬೊಂಡ ಜ್ಯೂಸ್ ಇದೆ, ತಿಳಿತಲ್ಲ. ತಾಜಾ ಹಣ್ಣಿನ ಜ್ಯೂಸ್ ಇದೆ, ಅದನ್ನು ಉಪಯೋಗಿಸಿಕೊಳ್ಳಿ. ಎಷ್ಟು ನೀವು ತಾಜಾ ಹಣ್ಣಿನ ಜ್ಯೂಸ್ಗಳನ್ನ ಉಪಯೋಗಿಸಿದೆ ಅದು ನಿಮ್ಮ ಹೆಲ್ತಿಗೆ ಒಳ್ಳೆಯದು. ಯೋಗ ಆ್ಯಂಡ್ ಮೆಡಿಟೇಷನ್. ಯೋಗ ಮಾಡುವಂಥದ್ದು ನಮ್ಮ ಬಾಡಿ ಫಿಟ್ ಆಗಬೇಕಿದ್ರೆ, ನಮ್ಮ ಚಿತ್ತ ಒಂದು ಸಮತೋಲನದಲ್ಲಿ ಇರಬೇಕಾದ್ರೆ ನಾವು ಯೋಗ ಮತ್ತು ಮೆಡಿಟೇಷನನ್ನು ಮಾಡಲೇಬೇಕು. ಇದು ಮಾಡಿದರೆ ನಮಗೆ ನಮ್ಮ ಮನಸ್ಸನ್ನು, ದೃಢ ಮನಸ್ಸನ್ನು ಸಮತೋಲನದಲ್ಲಿ ಇಡಲಿಕ್ಕೆ ಸಹಾಯ ಮಾಡ್ತದೆ. ಸೊ ಇದು ಎಂತ ಟೊಬ್ಯಾಕೊ ಚ್ಯೂವಿಂಗ್ ಏನು ಮಾಡ್ತದೆ? ನಾವು ಏನು ಹೇಳ್ತೇವೆ, ಆ ಗೂಡಂಗಡಿ ಹತ್ರ ಹೋದರೆ ಆ ಗೂಡಂಗಡಿಯವ ಕಾಣೋದಿಲ್ಲ ಪುಣ್ಯಾತ್ಮ. ಅದರ ಎದುರುಗಡೆ ಒಂದು ಚಂದ ಪ್ಯಾಕೆಟ್ಗಳು ಕಾಣಲಿಕ್ಕೆ ಸಿಗ್ತದೆ. ಮಧು ಇರ್ಬೋದು, ಸಿದ್ಧಿ ಇರ್ಬೋದು, ಹಾಚಾಪ್ ಇರ್ಬೋದು, ಚೈನಿಕೈನಿ ಇರ್ಬೋದು, ಸ್ಟಾರ್ ಇರ್ಬೋದು, ಗುಡ್ಕ ಇರ್ಬೋದು ಅಲ್ವಾ, ಬೇರೆ ಬೇರೆ. ಇದು ಎಂತ ಕೂಲ್ ತಿಪ್ ಅಂದರೆ ಎಂತ ಏನೋ ಇರ್ತಾರಪ್ಪ, ಇದೆಲ್ಲ ನೋಡಲಿಕ್ಕೆ ಸಿಗ್ತದೆ. ಅವನು ಒಳಗಡೆ ಇರ್ತಾನೆ. ಮತ್ತು ನಾವು ಮೆಲ್ಲ ಹೋಗಿ ಉಲ್ಲರ ಅಂಗಡಿದೌಲೈ ಅಂತೇಳಿ ಕೇಳಬೇಕು. ಯಾಕಂತ ಹೇಳಿದರೆ ಅವನು ಎದುರು ಬಂದು ಕೂತ್ರೆ ಯಾರು ಬರೋದಿಲ್ಲ. ಈ ಪ್ಯಾಕೆಟ್ಗಳನ್ನು ಎದುರು ಹಾಕಿದರೆ ಎಲ್ಲರೂ ಬರ್ತಾರೆ. ಅದಕ್ಕೋಸ್ಕರ ಈ ಅಂಗಡಿ ಎದುರುಗಡೆ ಇರುವಂಥದ್ದು. ಸೊ ಈ ಟೊಬ್ಯಾಕೊ ಚ್ಯೂವಿಂಗ್ ಅಂದರೆ ಆ ಮಧು ಪಾನ್ಪರಕನ್ನು ತಿಂದು ಏನಾಗ್ತದೆ ನೋಡಿ. ಒಂದು ಕೆಲವು ಪಿಕ್ಚರ್ಸ್ಗಳನ್ನು ನಾನು ಹಾಕಿದೆ, ಜಸ್ಟ್ ಸ್ಕ್ರೋಲ್ ಆನ್. ಕ್ಯಾನ್ಸರಿಗೆ ತುತ್ತಾಗಿದ್ದಾರೆ ಈ ತಂಬಾಕು ಸೇವನೆಯನ್ನು ಮಾಡಿ. ಅದರಲ್ಲಿ ಇರುವಂಥದ್ದು ಇದು ಎಲ್ಲೋ ಒಂದು ವೆಬ್ಸೈಟಿಂದ ತೆಗೆದ ಪಿಕ್ಚರ್ಸ್ಗಳು ಅಲ್ಲ, ಇದು ರಿಯಲಿ ಟ್ರೀಟ್ಮೆಂಟ್ ಆಗುವಂಥದ್ದು. ನೀವು ಪ್ರತಿಯೊಂದು ಆಸ್ಪತ್ರೆಗಳಲ್ಲಿ ಈ ಕ್ಯಾನ್ಸರ್ ನಿಗಾ ಘಟಕಗಳನ್ನು ಮಾಡಿದ್ದಾರೆ. ಅದರಲ್ಲಿ 100ರಲ್ಲಿ 90 ಮಂದಿ ಈ ತಂಬಾಕು ವ್ಯಸನದಿಂದ ಕ್ಯಾನ್ಸರಿಗೆ ಬಲಿಯಾದವರು. ಇಲ್ಲಿ ಹೇಳ್ತದೆ, ಆಲ್ಕೋಹಾಲ್ ಆರ್ ಡ್ರಗ್ಸ್ ಕಿಲ್ಸ್ ಸ್ಲೋಲಿ. ನಿಧಾನಕ್ಕೆ ಕೊಲ್ತದೆ. ಯಾರಿಗೆ ಅವಸರ ಇದೆ? ನಿಮಗೂ ಇಲ್ಲ, ನನಗೂ ಇಲ್ವ ಅಲ್ವಾ? ಸೊ ಇದು ನಮಗೆ ಒಮ್ಮೆಲೆ ಅಲ್ಲ, ವಿಷ ತಗೊಂಡಾಗ ಒಮ್ಮೆಲೆ ನಾವು ಸಾಯ್ತೇವೆ. ಆದರೆ ಇದು ನಿಧಾನಕ್ಕೆ ಕೊಲ್ತದೆ. ಯಾರಿಗೂ ಅವಸರ ಇಲ್ಲ ಅಂತೇಳಿ ಹೇಳುವಂಥ, ಅವಸರ ಇಲ್ಲ ಅಂತ ಹೇಳಿದರೆ ಇದನ್ನು ತಕ್ಕೊಳ್ಳಿ ಅಂತೇಳಿ ಅಲ್ಲ, ಆದರೆ ಇದು ನಮಗೆ ನಿಧಾನವಾಗಿ ದಿನದಿಂದ ದಿನಕ್ಕೆ ಅದು ಕೊಲ್ತದೆ. ಸೊ ಆಲ್ಕೋಹಾಲ್, ಡ್ರಗ್ಸ್, ಡೇಂಜರ್, ಡು ನಾಟ್ ಟಚ್. ನಾಟ್ ಓನ್ಲಿ ವಿಲ್ ದಿಸ್ ಕಿಲ್ ಯು, ಇಟ್ ವಿಲ್ ಹರ್ಟ್ ದ ಹೋಲ್ ಟೈಮ್ ಯು ಆರ್ ಡೈಯಿಂಗ್. ಅಂದರೆ ನಿಮ್ಮನ್ನು
ಕ್ಷಣದಿಂದ ಕ್ಷಣಕ್ಕೆ, ನಿಮಿಷದಿಂದ ನಿಮಿಷ, ಸೆಕೆಂಡಿಂದ ಸೆಕೆಂಡಿಗೆ ಅದು ನಿಮ್ಮನ್ನು ಕೊಲ್ತದೆ. ಮ್ಯಾನೇಜ್ಮೆಂಟ್ ಆಫ್ ಸಬ್ಸ್ಟೆನ್ಸ್ ಅಬ್ಯೂಸ್ ಏನು ಮಾಡಬೇಕದು? ನಮ್ಮ ವೈಯಕ್ತಿಕ ಪ್ರಯತ್ನ, ಕುಟುಂಬದವರ ಪ್ರಯತ್ನ, ನಮ್ಮ ಸಮಾಜದ ಪ್ರಯತ್ನ, ನಮ್ಮ ಕೆಲಸದ ಜಾಗದಲ್ಲಿ ನಾವು ಮಾಡುವಂಥ ಪ್ರಯತ್ನ, ಸರಕಾರದಿಂದ ಪ್ರಯತ್ನ. ಅದಕ್ಕೋಸ್ಕರ ಸರಕಾರದಿಂದ ಮೊದಲು ಪ್ರಯತ್ನ ಮಾಡಬೇಕಾದದಲ್ಲ, ನಾವು ನಮ್ಮಿಂದ ನಾವು ಬದಲಾವಣೆಗಳನ್ನು ಪ್ರಾರಂಭ ಮಾಡೋಣ. ಸೊ ನೆಕ್ಸ್ಟ್ ಲಾಸ್ಟ್ ಥಾಟ್, ಇದು ಪಾಸಿಟಿವ್ ಥಿಂಕಿಂಗ್. ಎಲ್ಲರೂ ಸಕಾರಾತ್ಮಕವಾಗಿ ಆಲೋಚನೆ ಮಾಡಿ. ನಾನು ಯಾವುದಕ್ಕೆ ಪ್ರಯೋಜನ ಇಲ್ಲ, ನನಗೆ ಕಲೀಲಿಕ್ಕೆ ಆಗೋದಿಲ್ಲ, ಮನೆಯಲ್ಲಿ ಬೈತಾರೆ, ಅದಕ್ಕೆ ನಾನು ಇದಕ್ಕೆ ಹೋಗ್ತೇನೆ, ದಯವಿಟ್ಟು ಅದನ್ನು ಆಲೋಚನೆ. ಪಾಸಿಟಿವ್ ಥಿಂಕಿಂಗ್. ಏನೂ ಸಾಧನೆ ಮಾಡಲಿಕ್ಕೆ ಇದ್ದರೆ ನೀವು ಸಕಾರಾತ್ಮಕವಾಗಿ ಆಲೋಚನೆ ಮಾಡಿದರೆ ಮಾತ್ರ ನಿಮಗೆ ಮುಂದೆ ಹೋಗಲಿಕ್ಕೆ ಆಗ್ತದೆ. ಪ್ರೇಯರ್, ಪ್ರಾರ್ಥನೆ. ಬೆಳಿಗ್ಗೆ ಎದ್ದೇಳುವಾಗ, ರಾತ್ರಿ ಮಲಗುವಾಗ ನಮ್ಮನ್ನು ಸೃಷ್ಟಿಸಿದ ದೇವರಿಗೆ ಕೈ ಮುಗಿದು ಅವರಿಗೆ ಕೃತಜ್ಞತೆ ಸಲ್ಲಿಸಿ, ನಿಮ್ಮ ದಿನವನ್ನು ಒಳ್ಳೆಯದು ಮಾಡಿ ಕೊಟ್ಟದಕ್ಕೆ ನೀವು ಅವರಿಗೆ ಕೃತಜ್ಞತೆ ಕೊಡಿ, ರಾತ್ರಿ ಕಾಪಾಡಲಿಕ್ಕೆ ಹೇಳಿ. ಇದೇ ರೀತಿ ನೀವು ದೇವರಿಗೆ ಪ್ರಾರ್ಥನೆಯನ್ನು ಮಾಡಿದರೆ ನಿಮ್ಮ ಜೀವನ ಸುಸಾಂಗವಾಗಿ ನೆರವೇರ್ತದೆ. ಸ್ಪೆಂಡ್ ಮೋರ್ ಟೈಮ್ ವಿತ್ ಯುವರ್ ಫ್ಯಾಮಿಲಿ. ನಿಮ್ಮ ಕುಟುಂಬದವರೊಟ್ಟಿಗೆ. ನಾವು ಇಡೀ ದಿವಸ ಮೊಬೈಲಲ್ಲಿ ಇರ್ತೇವೆ, ಫೇಸ್ಬುಕ್ಕಲ್ಲಿ ಇರ್ತೇವೆ, ಇದನ್ನೆಲ್ಲ ಮಾಡ್ತೇವೆ, ಆದರೆ ನಮಗೆ ನಮ್ಮ ಕುಟುಂಬದವರೊಟ್ಟಿಗೆ ಮಾತಾಡಲಿಕ್ಕೆ ಪುರ್ಸೋದಿಲ್ಲ. ಗುಡ್ ಮಾರ್ನಿಂಗ್ ಹೇಳೋದೇ ಗೊತ್ತುಂಟ, ವಾಟ್ಸಪ್ಪಲ್ಲಿ ಗುಡ್ ಮಾರ್ನಿಂಗ್ ಮೆಸೇಜ್, ಗುಡ್ ನೈಟ್ ಮೆಸೇಜ್ ವಾಟ್ಸಪ್ಪಲ್ಲಿ. ತಂದೆ ಮನೆಯಲ್ಲೇ ಇದ್ದಾರೆ, ಆದರೆ ನಮಗೆ ಮಾತಾಡುವಷ್ಟು ಪುರ್ಸೋತಿಲ್ಲ. ಗುಡ್ ಹಾಬೀಸ್, ಒಳ್ಳೆಯ ಅಭ್ಯಾಸಗಳು, ತೋಟಗಾರಿಕೆ ಇರ್ಬೋದು, ಅಥವಾ ಬೇರೆ ಸಂಗಾತಿಗಳೊಟ್ಟಿಗೆ ಕಳೆಯುವಂಥದ್ದು ಇರ್ಬೋದು, ಗಾರ್ಡನಿಂಗ್ ಮಾಡುವಂಥದ್ದು ಇರ್ಬೋದು, ಇದನ್ನು ನಾವು ಮಾಡ್ಬೋದು. ಮ್ಯೂಸಿಕ್, ಫಾದರ್ ಹೇಳಿದ್ದು, ಡ್ಯಾನ್ಸ್ ಹೇಳ್ಬೋದು, ಮ್ಯೂಸಿಕ್ ಇರ್ಬೋದು, ಪದ್ಯ ಹಾಡೋದು ಇರ್ಬೋದು, ಇದನ್ನೆಲ್ಲ ನೀವು ಅಭ್ಯಾಸ ಮಾಡಿಕೊಳ್ಬೇಕಾದದ್ದು. ಒಳ್ಳೆಯ ನಿದ್ರೆ, ಇದು ಮುಖ್ಯ. ಈಗಿನ ಮಕ್ಕಳು ಮಲಗ್ತಾರೆ 10 ಗಂಟೆಗೆ, ಆದರೆ ಕಣ್ಣು ಮುಚ್ಚೋದು ಯಾವಾಗ ಗೊತ್ತುಂಟಾ? 12 ಗಂಟೆಯ ಮೇಲೆ. ಅಲ್ಲಿ 10ರಿಂದ 12 ಗಂಟೆಯ ಒಳಗಡೆ ಬೆಡ್ಶೀಟ್ ಒಳಗಡೆ ಚಾಟಿಂಗ್ ಆಗ್ತಾ ಇದೆ ಮೊಬೈಲಲ್ಲಿ. ಯಾಕಂದರೆ ದಪ್ಪದು ಬೆಡ್ಶೀಟ್ ಹಾಕಿದರೆ ಮೊಬೈಲ್ ಲೈಟ್ ಡೌನ್ ಮಾಡಿ ನಾವು ಚಾಟಿಂಗ್ ಮಾಡ್ತಾ ಇದ್ದೇವೆ. ಎಷ್ಟು ನಾವು ಮೊಬೈಲನ್ನು ನೋಡ್ತೇವ ರಾತ್ರಿ, ತಡರಾತ್ರಿ ನಮ್ಮ ಕಣ್ಣುಗಳು ತುಂಬ ಬಲಹೀನಗೊಳ್ತದೆ. ಅದಕ್ಕೋಸ್ಕರ ತಡರಾತ್ರಿ ಮೊಬೈಲ್ ನೋಡೋದನ್ನು ನಾವು ತಪ್ಪಿಸಬೇಕು. ಮಿನಿಮಮ್ 8 ಗಂಟೆ ನಿದ್ರೆ ಒಂದು ವ್ಯಕ್ತಿಗೆ ಬೇಕೇ ಬೇಕು. ಸೊ ರೀಚಿಂಗ್ ಔಟ್ ಫಾರ್ ಹೆಲ್ಪ್ ಇಸ್ ಎ ಸೈನ್ ಆಫ್ ವಿಸ್ಡಮ್, ನಾಟ್ ವೀಕ್ನೆಸ್ ಅಂತೇಳಿ ಹೇಳ್ತೇವೆ. ಇದು ನಿಮಗೆ ಸಮಸ್ಯೆ ಇದೆ, ನಿಮಗೆ ತೊಂದರೆ ಇದೆ ಅಂತೇಳಿ ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಿಲ್ಲ. ನಮ್ಮ ಸಮಾಜದಲ್ಲಿ ಯಾರಿಗಾದರೂ ಸಮಸ್ಯೆ ಇದ್ದರೆ ಸಹಾಯ ಮಾಡುವಂಥದ್ದು ನಮ್ಮ ಜಾಣತನ, ನಮ್ಮ ಬುದ್ಧಿವಂತಿಕೆ. ಸಹಾಯ ಮಾಡಲಿಕ್ಕೆ ನಾವು ಪ್ರತಿಯೊಬ್ಬರೂ ಮುಂದಾಗಬೇಕು. ಅದಕ್ಕೋಸ್ಕರ ರೀಚಿಂಗ್ ಔಟ್ ಫಾರ್ ಹೆಲ್ಪ್ ಈಸ್ ಎ ಸೈನ್ ಆಫ್ ವಿಸ್ಡಮ್, ನಾಟ್ ವೀಕ್ನೆಸ್. ಸೊ ನಾವೆಲ್ಲರೂ ಇವತ್ತು ಡಿಸೈಡ್ ಮಾಡುವಂಥದ್ದು, ಸೇ ನೋ ಟು ಡ್ರಗ್ಸ್, ಸೇ ನೋ ಟು ಡ್ರಗ್ಸ್, ಸೇ ನೋ ಟು ಡ್ರಗ್ಸ್. 400 ಮಂದಿದ್ದು ಸ್ವರ ಇಷ್ಟೇನಾ? ಸೇ ನೋ ಟು ಡ್ರಗ್ಸ್. ಎಲ್ಲರೂ ಈ ಪ್ರತಿಜ್ಞೆಯನ್ನು ಪ್ರತಿನಿತ್ಯ ಬೆಳಿಗ್ಗೆ ಎದ್ದು ಮಾಡಿದರೆ, ಇವತ್ತು ಮಾಡಿದ್ದು ಪ್ರತಿನಿತ್ಯ ನಿಮ್ಮ ಜೀವನದಲ್ಲಿ ಇರಲಿ. ನಿಮ್ಮ ಜೀವನ ಒಂದು ವ್ಯಸನ ಮುಕ್ತ ಜೀವನ ಆಗಲಿ. ನೀವೊಂದು ಒಳ್ಳೆಯ ಯುವಜನಕರಾಗಿ ನಮ್ಮ ಜಿಲ್ಲೆಯನ್ನು, ನಮ್ಮ ರಾಜ್ಯವನ್ನು, ನಮ್ಮ ದೇಶವನ್ನು ಬೆಳಗಿಸುವ ಯುವಜನತೆ ಆಗಲಿ ಅಂತೇಳಿ ನಾನು ನಿಮಗೆ ಹಾರೈಸ್ತೇನೆ. ವಂದನೆಗಳು.